ನಮಸ್ಕಾರ. ವಿ4 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮಾಣಿಲ ಗ್ರಾಮದಲ್ಲಿದ್ದೇವೆ. ಮಾಣಿಲದಲ್ಲಿ ಶ್ರೀಧಾಮ ಮಾಣಿಲ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿದ್ದೇವೆ. ಈ ಒಂದು ಕ್ಷೇತ್ರದ ಸ್ವಾಮಿಗಳಾಗಿರುವಂಥ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಗಳವರ ಜೊತೆಗಿದ್ದೇವೆ. ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಮೀಜಿಗಳನ್ನು ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಸ್ವಾಮೀಜಿಗಳೇ, ಎಸ್, ನಾನು ಈಗಾಗಲೇ ಹೇಳಿದಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ಕಟ್ಟಕಡೆಯ ಗ್ರಾಮ ಇದು. ಈ ಒಂದು ಮಾಣಿಲ ಅನ್ನುವಂಥ ಗ್ರಾಮ ಕಾಸರಗೋಡಿಗೆ ಮತ್ತು ದಕ್ಷಿಣ ಕನ್ನಡದ ಒಂದು ಗಡಿ ಪ್ರದೇಶದಲ್ಲಿ ಅಂತ ಗ್ರಾಮ. ಒಂದು ಕಾಲದಲ್ಲಿ ಅತ್ಯಂತ ಕುಗ್ರಾಮವಾಗಿದ್ದಂಥ ಗ್ರಾಮ ಈ ಮಾಣಿಲ. ಇವತ್ತು ಈ ಒಂದು ಮಾಣಿಲ ಅನ್ನೋ ಪ್ರದೇಶ, ಈ ಒಂದು ಊರು ಮತ್ತು ಈ ಕ್ಷೇತ್ರ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರ ಇವೆಲ್ಲವನ್ನು ನಾವು ನೋಡ್ತಾ ಇರುವಾಗ ಕಳೆದ 25 ವರ್ಷಗಳಲ್ಲಿ ಒಂದು ಭಾರಿ ದೊಡ್ಡ ಒಂದು ಬೆಳವಣಿಗೆ ಈ ಒಂದು ಪ್ರದೇಶದಲ್ಲಿ ಆಗಿದೆ. ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮೀಣ ಜನರ ಬದುಕಿನಲ್ಲಿ ಆಗಿದೆ. ಇಂಥ ಒಂದು ಬದಲಾವಣೆಗೆ ಅದು ಕೂಡ ಆಧ್ಯಾತ್ಮಿಕ ಬದಲಾವಣೆ ಜೊತೆಗೆ ಒಂದು ಧಾರ್ಮಿಕ ಜೊತೆಗೆ ಸಾಮಾಜಿಕ ಬದಲಾವಣೆ ಈ ಒಂದು ಊರಿನಲ್ಲಿ ಈ ಒಂದು ಗ್ರಾಮಸ್ಥರಲ್ಲಿ ಮಾಡಿದಂಥ ಇಡೀ ಒಂದು ಪರಿವರ್ತನೆ ಏನಿದೆ ಅದು ಇಡೀ ಒಂದು ಆಧುನಿಕ ಸಮಾಜದಲ್ಲಿ ಅದು ಬಹುಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು ಈ ಒಂದು ಕರಾವಳಿ ಭಾಗದ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಒಟ್ಟು ಸಾಮಾಜಿಕ ಬದಲಾವಣೆಯಲ್ಲಿ ನಡೆದಂಥ ಒಂದು ಅಪೂರ್ವವಾದಂಥ ಒಂದು ಕ್ರಾಂತಿ ಅದೊಂದು ಗ್ರಾಮೀಣ ಭಾಗದಲ್ಲಿ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಕ್ಷೇತ್ರವನ್ನು ಮತ್ತು ಈ ಒಂದು ಗ್ರಾಮವನ್ನು ಬದಲಾವಣೆಯ ರೂವಾರಿಗಳಾಗಿ ಬಂದವರು ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಗಳು. ಅವರು ಈ ಒಂದು ಊರಿನಲ್ಲಿ ಮಾಡಿದಂಥ ಬದಲಾವಣೆ ಏನಿದೆ ಅದನ್ನು ಜೊತೆಗೆ ಅವರು ಈ ಒಂದು ಊರಿನಲ್ಲಿ ಈ ಒಂದು ಊರಿನ ನಾಗರಿಕರಲ್ಲಿ ಮಾಡಿದಂಥ ಒಂದು ಸಾಮಾಜಿಕ ಹೊಸ ಪ್ರಜ್ಞೆ ಏನಿದೆ ಅಥವಾ ಸಾಮಾಜಿಕ ಜಾಗೃತಿ ಏನಿದೆ ಎಲ್ಲ ವಿಚಾರಗಳನ್ನು ನಾವು ಇವತ್ತು ಮಾತಾಡ್ತೇವೆ. ಸೊ ಇಂಥ ಸಂದರ್ಭದಲ್ಲಿ ನಾನು ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರನ್ನು ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಂಡು ಅವರು ಈ ಊರನ್ನು ಹೊಸ ಒಂದು ಮನ್ವಂತರಕ್ಕೆ ಕೊಂಡೊಯ್ದ ಆ ಒಂದು ಪರಂಪರೆ ಉಂಟಲ್ಲ, ಆ ಒಂದು ದಿನಮಾನ ಉಂಟಲ್ಲ, ಅವೆಲ್ಲವನ್ನು ಇವತ್ತು ನಮ್ಮ ಜೊತೆಗೆ ಅವರು ಬಿಚ್ಚಿ ಹೇಳಲಿಕ್ಕೆ ಇದ್ದಾರೆ. ಸ್ವಾಮಿಗಳೇ, ನಾನು ಈಗಾಗಲೇ ಹೇಳಿದಾಗೆ ಈ ಒಂದು ಊರು 25 ವರ್ಷಕ್ಕೆ ಮೊದಲು ನೀವು ಬರುವಾಗ ಇದ್ದಂಥ ಪರಿಸ್ಥಿತಿಗೂ ಇವತ್ತಿಗೂ ತುಂಬ ಬದಲಾವಣೆ ಆಗಿದೆ. ಎಲ್ಲ ಕ್ಷೇತ್ರದಲ್ಲೂ ಬದಲಾವಣೆ ಆಗಿದೆ. ನಾನು ನಿಮ್ಮ ಹತ್ರ ಆರಂಭದಲ್ಲಿ ಕೇಳುವಂಥದ್ದು, ನೀವು ಈ ಗ್ರಾಮಕ್ಕೆ ಬರುವಂಥ ಏನು ಆ ಒಂದು ಸನ್ನಿವೇಶ ದಿನ ಅದು 25 ವರ್ಷಗಳ ಮೊದಲು ಯಾವ ರೀತಿ ಇತ್ತು ಈ ಗ್ರಾಮ, ನೀವು ಆವತ್ತಿನ ಕಾಲವನ್ನು ಯಾವ ರೀತಿ ನೆನಪಿಸಿಕೊಳ್ಳಿಕ್ಕೆ ಬಯಸ್ತೀರಿ ಸ್ವಾಮಿಗಳೇ? ಮಾಣಿಲದ ಇತಿಹಾಸದಲ್ಲಿ ಸಾಮಾಜಿಕವಾಗಿಯೂ ಧಾರ್ಮಿಕವಾಗಿಯೂ ಶೈಕ್ಷಣಿಕವಾಗಿಯೂ ಎಲ್ಲ ರೀತಿಯ ಅಭಿವೃದ್ಧಿಗೆ ಶ್ರೀಧಾಮ ಕ್ಷೇತ್ರದಲ್ಲಿ ಆ ಮಹಾಲಕ್ಷ್ಮಿ ಮತ್ತು ಇಲ್ಲಿಯ ಗ್ರಾಮದೇವರಾದಂಥ ವಿಷ್ಣುಮೂರ್ತಿ ದೇವರ ಮಹಿಮೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಾವು ಇದ್ದಂಥ ಪ್ರದೇಶ ಅಳಿಕೆ ನಾಗಬ್ರಹ್ಮನ ಸನ್ನಿಧಿ. ಹುಟ್ಟಿನ ಮಣ್ಣು. ನಾನಲ್ಲಿ ಹುಟ್ಟಿದ್ದೆ. ನನ್ನ ಈ ಒಂದು ಆಧ್ಯಾತ್ಮದ ಒಲವು ಮತ್ತು ಸಮಾಜದಲ್ಲಿ ಒಂದು ಉತ್ತಮ ರೀತಿಯ ಸೇವೆಯನ್ನು ಮಾಡಲಿಕ್ಕೆ ಮತ್ತು ದೀನರ, ದುರ್ಬಲರ, ಆರ್ತರ, ಶೋಷಣೆಗೊಳಗಾಗುವವರ ಎಲ್ಲ ಸಮಾಜದ ಅಲ್ಲಿ ಸಮಾಜಕ್ಕೆ ಪ್ರೀತಿಯನ್ನು ಕೊಟ್ಟು ಆ ಮೂಲಕ ಒಂದು ಪರಿವರ್ತನೆಯನ್ನು ತಂದುಕೊಳ್ಬೇಕು ಅಂತ ನಾನೊಂದು ಇಂಡಿಯನ್ ಏರ್ಫೋರ್ಸಿನ ಟ್ರೈನಿಂಗಿಗೆ ಒಂದು ಒರಿಸ್ಸಾದ ಗುಡ್ಡಗಾಡು ಪ್ರದೇಶಕ್ಕೆ ಟ್ರೈನಿಂಗಿಗೆ ಹೋಗಿದ್ದೆ. ಇಂಡಿಯನ್ ಏರ್ಫೋರ್ಸಲ್ಲಿ ಟ್ರೈನಿಂಗ್ ಹೋಗಿದ್ದೆ ಒರಿಸ್ಸಾದಲ್ಲಿ. ಆ ಸಂದರ್ಭದಲ್ಲಿ ಆ ಗುಡ್ಡಗಾಡು ಪ್ರದೇಶ ಆದಿವಾಸಿ ಜನಾಂಗದವರೆಲ್ಲ ಇದ್ದಂಥ ಪ್ರದೇಶ ಭಾಳ ಅಜ್ಞಾನದ ಅಂಧಕಾರಗಳಿರತಕ್ಕಂಥ ದುಶ್ಚಟ ಮತ್ತು ಬೇರೆ ಬೇರೆ ರೀತಿಯ ರಾಕ್ಷಸಿಯ ಪ್ರವೃತ್ತಿಗಳಿಂದ ಆ ಮಾನವೀಯ ಮೌಲ್ಯವನ್ನೇ ಕಳ್ಕೊಂಡಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಇರತಕ್ಕಂಥ ಪ್ರದೇಶದಲ್ಲಿ ನಾನು 1.5 ತಿಂಗಳು ಟ್ರೈನಿಂಗಲ್ಲಿ ಭಾಗವಹಿಸಿದ್ದೆ. ಇದು ನಿಮ್ಮ ಈ ಒಂದು ಸ್ವಾಮೀಜಿ ಆಗೋದಕ್ಕಿಂತ ಪೂರ್ವಾಶ್ರಮದ ಕಥೆ ಇದು. ಎಸ್. ಆಗ ಆ ಟ್ರೈನಿಂಗಲ್ಲಿ ನಮ್ಮದು ಟ್ರೈನಿಂಗ್ ಮುಗಿದು ಸಾಯಂಕಾಲ 7 ಗಂಟೆಯ ನಂತರ ನಮಗೆಲ್ಲ ಅಲ್ಲಿ ಓಡಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಆಗ ನಾನು ಆ ಪ್ರದೇಶದಲ್ಲಿ ಎಲ್ಲ ಭಾಗದಲ್ಲಿ ಓಡಾಡಿ ಆ ಜನರ ಕಷ್ಟ ಕಾರ್ಪಣ್ಯ ಅವರ ಆ ಸ್ಥಿತಿಗೆ ಕಾರಣ ಏನು, ಅವರ ಮನೋಸ್ಥಿತಿ ಹೇಗೆ ಆಯಿತು ಅಂತೇಳಿ
ಒಂದು ಅವಲೋಕನ ಮಾಡಲಿಕ್ಕೆ ನಮಗೊಂದು ಒಳ್ಳೆಯ ಅವಕಾಶ ಸಿಕ್ಕಿತ್ತು. ನಾವೊಂದು 7-8 ಜನ ಒಂದು ಶಿಬಿರದಲ್ಲಿದ್ದೇವೆ. ಒಂದು ಶಿಬಿರ ಕ್ಯಾಂಪಲ್ಲಿ, ಒಂದು ಶಿಬಿರದಲ್ಲಿ 8 ಜನ ಇದ್ದೇವೆ. ಆ 8 ಜನ ಕೂಡ ಆಸಕ್ತಿಯವರೇ ಆಗಿರೋದ್ರಿಂದ ನಮಗದೊಂದು ಒಳ್ಳೆಯ ರೀತಿಯ ಒಂದು ಸಂದರ್ಭ ಸಿಕ್ಕಿತ್ತು. ನಾನು ಹಾಗೆ ಆ ಪ್ರದೇಶವನ್ನು ಗಮನಿಸಿ ನೋಡಿ, ಅಲ್ಲಿಯ ಜನಸ್ಥಿತಿ, ಅಲ್ಲಿಯ ಮನೋಸ್ಥಿತಿ, ಅಲ್ಲಿ ದೌರ್ಬಲ್ಯ, ಮನೋವಿಕಾರತೆ ಎಲ್ಲವನ್ನು ಗಮನಿಸಿಕೊಂಡು ನಾನು ಭಾಳಷ್ಟು ಬೇಸರಪಟ್ಟೆ. ಈ ಸಮಾಜದಲ್ಲಿ, ಈ ದೇಶದಲ್ಲಿ ಇಂಥ ಪ್ರದೇಶಗಳು ಎಷ್ಟಿರ್ಬೋದು. ನಾವು ಇಂಥ ಜನರು ಸ್ವಾತಂತ್ರ್ಯ ಗಳಿಸಿ ಇಷ್ಟು ವರ್ಷ ಆದರೂ ಕೂಡ ನಮ್ಮ ಗ್ರಾಮೀಣ ಭಾರತ, ಗ್ರಾಮೀಣ ಪ್ರದೇಶ ಜನರ ಸಂಕಷ್ಟ ಹಿಂದುಳಿದೆ. ಎಷ್ಟು ಈ ಗುಲಾಮಗಿರಿಯ ಇದರಲ್ಲಿ ಬದುಕುವಂಥ ಸ್ಥಿತಿ ಎಷ್ಟು ಭಾಗದಲ್ಲಿ ಇರ್ಬೋದು ಅಂತ ಭಾಳಷ್ಟು ಮಾನಸಿಕವಾಗಿ ಭಾಳಷ್ಟು ನೊಂದುಕೊಂಡೆ. ಹಾಗೆ ಬಂದು ನನ್ನ ಎಲ್ಲ ಉದ್ಯೋಗದಲ್ಲಿ ಹೋಗಿ ಕೂಡ ಒಂದು 10 ವರ್ಷ ಕಳೆದ ನಂತರ ಮತ್ತೆ ಈ ಮನಸ್ಸಲ್ಲಿ ಈ ವೇದನೆ ಆಗಾಗ ಕೊಡ್ತಾನೆ ಇತ್ತು. ದೇಶ ಸೇವೆ ಮಾಡಬೇಕು ಅಂತ ಉತ್ತೇಜನ ಇಟ್ಟಂತ ನನಗೆ ದೇಶ ಸೇವೆ ಮತ್ತು ಜನಸೇವೆಯನ್ನು ಹತ್ತಿರದಲ್ಲಿ ಮಾಡಲಿಕ್ಕೆ ಏನು ಸಾಧ್ಯ ಅನ್ನೋದನ್ನು ಊಹೆ ಮಾಡಿದಾಗ ಯಾವ ಮಾರ್ಗವನ್ನು ನಾನು ಅನುಸರಿಸಬೇಕು ಅಂತ ನಿಮ್ಮಲ್ಲಿ ಚಿಂತನೆ ಆರಂಭ ಆಯಿತು. ಆಗ ನನಗೆ ಒಂದು ತಿಳಿದದ್ದು, ನಾನು ನಿತ್ಯಾನಂದರ ಒಂದು ಪುಸ್ತಕ ಮತ್ತು ಸಮರ್ಥ ರಾಮದಾಸರ ಒಂದು ಪುಸ್ತಕ ನಾನು ಓದಿದ್ದೆ. ಅಂಥ ಮಹಾತ್ಮರ ಪುಸ್ತಕ ತುಂಬ ಓದಿದ್ದೇನೆ ನಾನು. ಆಗಲೇ ಒಂದು ನಿತ್ಯಾನಂದರು ನಿಮ್ಮ ಮೇಲೆ ತುಂಬ ಒಂದು ಪ್ರಭಾವ ಬಿತ್ತು. ಆ ಒಲವು ನನ್ನನ್ನು ಮತ್ತೆ ಆಕರ್ಷಿಸಿದಾಗ ಕೂಡ ನಾನು ಇಂಥ ಮಾಣಿಲ ಗ್ರಾಮಕ್ಕೆ ಬರ್ತೇನೆ ಅಂತ ನಾನೇನು ಊಹೆ ಮಾಡಲಿಲ್ಲ. ಆದರೆ ನಿತ್ಯಾನಂದರ ಅವಧೂತರಾಗಿರ್ತಕ್ಕಂಥ ನಿತ್ಯಾನಂದ ಸ್ವಾಮೀಜಿಯವರು ಬಂಟ್ವಾಳದಲ್ಲಿ ಭಾಳಷ್ಟು ಲೀಲೆ ತೋರಿಸಿದರು. ಅವರ ಇತಿಹಾಸದಲ್ಲಿ ಆ ಚರಿತ್ರೆಗಳೆಲ್ಲ ನಾವು ಕೇಳಿದ್ದೇವೆ. ಅವರು ಕಾಂಜಂಗಾಡಿಂದ ಕಾಸರಗೋಡು, ಮಂಜೇಶ್ವರ ಎಲ್ಲ ಬಂದು ಬಂಟ್ವಾಳಕ್ಕೆ ಬಂದಿದ್ರು. ಬಂಟ್ವಾಳದಲ್ಲಿ ಓಡಾಡ್ತಾ ಇರ್ತಾರೆ. ಒಂದು ಅದ್ಭುತ ಲೀಲೆಯನ್ನು ಅವರು ತೋರಿಸಿದ್ದಾರೆ ಬಂಟ್ವಾಳದಲ್ಲಿ. ಹಾಗೆ ಆ ಸಂದರ್ಭದಲ್ಲಿ ನನಗೆ ಅನಿರೀಕ್ಷಿತವಾಗಿ ನಾನು ಮಾಣಿಲದ ಮೇಗಿನ ಮನೆ ಅನ್ನೋರ ಒಂದು ಪರಿಚಯ ಆಗಿ ಅವರ ಮನೆಯ ಒಂದು ಪರಿಸ್ಥಿತಿಗೋಸ್ಕರ ನಾನು ಬಂದಿದ್ದೆ. ಸರಿ. ನಮ್ಮನ್ನು ಭಾಳ ಪ್ರೀತಿಯಲ್ಲಿ ನೋಡಿದವರು, ಭಾಳಷ್ಟು ಆದರಣೀಯರಾಗಿ ಕಂಡವರು ಕೋಚನ್ ರೈಗಳು, ನರಸಿಂಹರೈಗಳು ಅಂತ ಹೇಳಿ. ಹೌದು, ಅವರು ವಯಸ್ಸಾಗಿತ್ತು, ವಕೀಲರಾಗಿದ್ದರು ಅವರು ಮಂಗಳೂರಲ್ಲಿ. ಅವರ ಮಕ್ಕಳು ಕೂಡ ಎಲ್ಲ ನಮ್ಮನ್ನು ಭಾಳಷ್ಟು ಗೌರವಯುತವಾಗಿ ಪ್ರೀತಿಯಲ್ಲಿ ನೋಡಿದರು. ಆ ಒಂದು ಮನೆಯ ಒಂದು ಚಿಕ್ಕ ಒಂದು ಮನೆಯ ಬಾಂಧವ್ಯದಲ್ಲಿ ನಾನು ಆ ಮನೆಗೆ ಬಂದವ. ಮಾಣಿಲದಲ್ಲಿರೋದು ಮೇಗಿನ ಮನೆ, ಅಲ್ಲಿಗೆ ಬಂದವ. ಮತ್ತು ಮಾಣಿಲದಲ್ಲಿಯ ಪರಿಸ್ಥಿತಿ ಎಲ್ಲ ಅವಲೋಕನ ಮಾಡುವಾಗ ನನಗೆ ಮೊದಲು ನಾನು ಟ್ರೈನಿಂಗ್ ಹೋದಂಥ ಕಾಲದಲ್ಲಿ ನಾನು ಅಲ್ಲಿ ನೋಡಿದ ಪರಿಸ್ಥಿತಿ ಮತ್ತು ಆ ಸಂದರ್ಭದಲ್ಲಿ ನನಗೆ ಸಿಕ್ಕಿದಂಥ ಎಲ್ಲ ಅವಕಾಶಗಳು, ಆಗಾಗ ಟ್ರೈನಿಂಗ್ಗೆ ಹೋಗುವ ಸಂದರ್ಭದಲ್ಲಿ ಸಿಕ್ಕಿದಂಥ ಅವಕಾಶಗಳನ್ನು ಗಮನಿಸಿದಾಗ ಈ ಒಂದು ಮನೋಭಾವ ನನ್ನ ಹತ್ರ ದೃಢವಾಗಿ ಏನೋ ಒಂದು ಇದರ ಹಿಂದೆ ಒಂದು ದೈವಿಕವಾದಂಥ ಒಂದು ಪ್ರೇರಣೆ ಆಗ್ತಾ ಇದೆ ಅಂತ ಅನ್ನಿಸ್ಲಿಕ್ಕೆ ಆರಂಭಿಸಿತು. ಆಗ ಮತ್ತೆ ನಾನು ಯೋಚನೆ ಮಾಡಿದೆ, ಇದನ್ನು ಯಾವ ರೀತಿ ಮುಂದುವರಿಸ್ಬೋದು ಅಂತ ಹೇಳುವಾಗ ಬೇರೆ ಬೇರೆ ರೀತಿಯ ಸನ್ನಿವೇಶಗಳು, ಘಟನೆಗಳು, ಸಂದರ್ಭಗಳು ಎಲ್ಲ ಬಂದಿತ್ತು, ನಡೀತಾ ಹೋಯಿತು. ಅದು ಪರೀಕ್ಷೆಯೋ ಅಥವಾ ಸತ್ವ ಪರೀಕ್ಷೆಯೋ ಅಥವಾ ಇನ್ನಷ್ಟು ಪ್ರಕಾಶ ಕೊಡಲಿಕ್ಕೆ ಕತ್ತಲಿದ್ದಲ್ಲಿ ಅದು ಶಕ್ತಿಯೋ ಎಂಬಂತೆ ಆ ಥರ ಭಾಸವಾಗ್ತಾಯಿತ್ತು. ಮತ್ತೆ ನಮ್ಮ ಸಾಧನೆ ಮಾಡಲಿಕ್ಕೆ ನನಗೆ ಪ್ರೇರಣೆ ಆಯಿತು. ಹಾಗೆ ಸಾಧನೆ ಮಾಡ್ತಾ ಮಾಣಿಲ ಗ್ರಾಮದಲ್ಲಿ, ಆ ಸಂದರ್ಭದಲ್ಲಿ ಮಾಣಿಲ ಗ್ರಾಮದ ಸ್ಥಿತಿ, ದುಶ್ಚಟ, ವಾಮಾಚಾರ, ಇದು ಬಹುಶಃ 1994 ಅವಧಿಯಲ್ಲಿ ಆ ಸ್ಥಿತಿಯನ್ನು ನೋಡಿ ಈ ಜನರ ಮುಗ್ಧತೆ, ಅವರ ಪ್ರೀತಿ, ಅವರಿಗೆ ಹೊಸದನ್ನು ಸಾಧಿಸಬೇಕು ಅಂತ ಹಂಬಲ ಇದ್ದರೂ ಆ ಅವಕಾಶಗಳಿಲ್ಲದೆ ವಂಚಿತರಾಗತಕ್ಕಂಥ ಪರಿಸ್ಥಿತಿಯಲ್ಲೆಲ್ಲ ಗಮನಿಸಿ ಇದಕ್ಕೊಂದು ಒಳ್ಳೆಯ ಆಯಾಮವನ್ನು ಕಂಡುಕೊಳ್ಳಬೇಕು ಅಂತ ಹೇಳಿ ಮೊದಲನೇದಾಗಿ ನಾನು ಕೈಗೆ ಎತ್ತಿಕೊಂಡದ್ದು ಭಜನೆ. ನೀವು ಆರಂಭದಲ್ಲಿ ನೀವು 1994ರಲ್ಲಿ ನೀವು ಈ ಒಂದು ಗ್ರಾಮಕ್ಕೆ ಬಂದ ಸಂದರ್ಭದಲ್ಲಿ ನೀವು ಇಲ್ಲೊಂದು ಮಂದಿರ ಅಥವಾ ಮಠ ಏನಾದರೂ ಕಟ್ಟಿಕೊಂಡ್ರೆ ಆರಂಭದಲ್ಲಿ? ನಾನು ಬಂದು ಮೇಗಿನ ಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ
ಆ ಮನೆಯಿಂದ ನಾನು ಹೋಗಬೇಕಾಯ್ತು. ಸರಿ, ಹೋಗಲೇಬೇಕು, ಒಂದು ಸಮಯ ಬಂದರೆ ಸ್ವಲ್ಪ ಸಮಯ ಉಳಿದು ಹೋಗುವಂಥ ಸ್ಥಿತಿಯಲ್ಲೇ ಬಂದು ಹಾಗೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಈ ಊರಿನವರೆಲ್ಲ ಸೇರಿ ಈ ಪ್ರದೇಶದಲ್ಲಿ ನನ್ನನ್ನು ನಿಲ್ಲಬೇಕು, ನೀವು ಈ ಊರು ಬಿಟ್ಟು ಹೋಗಬಾರ್ದು ಅನ್ನುವಂಥದ್ದನ್ನು ಅಂದರೆ ಈ ಮಣ್ಣಿನದ್ದು ಕೂಡ ಒಂದು ಪ್ರೇರಣೆ ಇತ್ತು. ಹಾಗೆ ಇಲ್ಲಿ ಒಂದು ಚಿಕ್ಕ ಆಶ್ರಮ, ಆ ಕಾಲದಲ್ಲಿ ಚಿಕ್ಕ ಆಶ್ರಮ ಮಾಡಿದೆ. ಅದಕ್ಕೆ ಭಾಳಷ್ಟು ಜನ ಸಹಕಾರ ಕೊಟ್ಟರು. ಹೆಸರು ಹೇಳುವಂಥದ್ದಕ್ಕೆ ಈಗ ಸಮಯದ ಕಡಿಮೆ ಇದೆ. ಹೆಸರು ಹೇಳಿದ್ರೆ ಎಷ್ಟೋ ಜನರ ಹೆಸರು ಹೇಳಿ ಅದು ಸಹ ಜನಸಾಮಾನ್ಯರು, ಮಧ್ಯಮ ವರ್ಗದವರು, ಬಡವರು ಎಲ್ಲ ರಾತ್ರಿ ಹಗಲು ದುಡಿದಿದ್ದಾರೆ. ಇದರಲ್ಲಿ ಅವಿರತವಾಗಿ ದುಡಿದು ನಾನೊಂದೊಂದು ಆಶ್ರಮ ಕಟ್ಟಿ ಕೂತ್ಕೊಂಡ್ರು. ಆಗ ನಾವು ಪ್ರಾರಂಭಿಸಿದ್ದು ಭಜನೆ. ಮನೆ ಭಜನೆ ಅಂತ ಪ್ರಾರಂಭಿಸಿದ್ದೆ. ಆ ಕಾನ್ಸೆಪ್ಟ್ ಮನೆ ಭಜನೆ. ಹಾಗೆ ಮನೆಯಲ್ಲಿ ಭಜನೆ ಮಾಡುವಂಥದ್ದು, ಒಂದು 10 ಮನೆಯನ್ನು ಸೇರಿಸಿ 10 ಮನೆಯಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿ ಭಜನೆ ಮಾಡುವಂಥದ್ದು, ಈ ಪ್ರಕ್ರಿಯೆ ಚಾಲನೆ ಸಿಕ್ಕಿತು. ಸ್ವಾಮಿಗಳೇ, ನೀವು ಈ ಭಜನೆಗಾಗಿ ಮನೆಗೆ ಹೋಗಲಿಕ್ಕೆ ಆರಂಭಿಸಿದ್ರಿ. ಹೌದು. ಮೂಲತವಾಗಿ ನೀವು ಈ ಊರಿಗೆ ತಕ್ಕ ಮಟ್ಟಿಗೆ ಹೊಸಬರು ಇರ್ಬೋದು, ಅಥವಾ ಕೆಲವರಿಗೆ ನೀವು ಹೊರಗಿನವರು ಅಂತಲೂ ಅನಿಸಿರಬಹುದು. ಆ ಸಂದರ್ಭದಲ್ಲಿ ನಿಮ್ಮನ್ನು ಈ ಊರಿನ ಜನ ಯಾವ ರೀತಿ ಬರಮಾಡಿಕೊಳ್ತಾ ಇದ್ರು, ಯಾವ ರೀತಿ ನಿಮ್ಮನ್ನು ಸ್ವಾಗತಿಸ್ತಾ ಇದ್ರು? ನನ್ನನ್ನು ಸ್ವಾಗತಿಸುವುದು, ಪ್ರೀತಿಸುವುದು ಎಲ್ಲ ಜನರು ಭಾಳಷ್ಟು ಮುಗ್ಧತೆಯಲ್ಲಿ ಪ್ರೀತಿಸ್ತಾ ಇದ್ರು. ಒಂದು ನಿರ್ಮಲವಾದ ಪ್ರೀತಿ. ಚಿಕ್ಕ ಕಾಯಿಲೆಗೆ ನಾನೇ ಮದ್ದು ಕೊಡ್ತಿದ್ದೆ. ಈ ಆಯುರ್ವೇದಿಕ್ ನಾಟಿ ಮದ್ದು ಮತ್ತು ಆಯುರ್ವೇದಿಕಲ್ಲಿರತಕ್ಕಂಥ ನಾನು ಪುಸ್ತಕವನ್ನು ಸ್ಟಡಿ ಮಾಡಿದ ರೀತಿಯಲ್ಲಿ ಮದ್ದು ಕೊಡಲಿಕ್ಕೆ ಪ್ರಾರಂಭ ಮಾಡಿದೆ. ಬೇರೆ ಸರ್ಪ ಸುತ್ತಿ ಇರ್ಬೋದು, ಕೆಂಪು ಇರ್ಬೋದು, ಬೇರೆ ರೀತಿಯ ಕಾಯಿಲೆಗಳಿಗೆ ಮದ್ದು ಕೊಡ್ತಾ ಇದ್ದೆ. ಅದು ತುಂಬ ಪರಿಣಾಮ ಆಯಿತು. ಹಳ್ಳಿಯ ಜನರಿಗೆ ನಿರೀಕ್ಷೆ ಆಶಾಕಿರಣ ಆಯಿತು. ಮತ್ತು ಅದರಿಂದ ಕೆಲವು ಉಲ್ಬಣಗೊಂಡ ಕಾಯಿಲೆಗಳು ಕೂಡ ಅದು ಭಾಳಷ್ಟು ಶೀಘ್ರವಾಗಿ ಗುಣಮುಖವಾಗುವಂಥ ಪರಿಸ್ಥಿತಿ ಬಂತು. ಆ ರೀತಿ ಮೊದಲು ಪ್ರಾರಂಭ ಮಾಡಿದ್ದು ನಾನು ಭಜನೆ ನಂತರ ನಾಟಿ ಔಷಧಗಳು, ಅದನ್ನೆಲ್ಲ ನಾನೇ ತಯಾರು ಮಾಡಿ ಕೆಲವು ಭಜನೆ ಒಂದು ಆಧ್ಯಾತ್ಮಿಕವಾದ ಪ್ರೇರಣೆ, ಜೊತೆಗೆ ಈ ರೀತಿಯ ನಾಟಿ ಔಷಧಿಗಳು, ಆಯುರ್ವೇದ ಆರೋಗ್ಯವನ್ನು ಅದು ಸಹಕಾರಿಯಾಯಿತು. ಅದರಿಂದ ತುಂಬ ಜನರಿಗೆ ಪರಿಣಾಮ ಆಯಿತು. ಮೂರನೇದಾಗಿ ಜನರಿಗೆ ಅಮಲಿನ ವ್ಯಸನ ಮತ್ತು ಸಾಮಾನ್ಯವಾಗಿ ನಾವು ನಮ್ಮ ಯಾವುದೇ ಹಳ್ಳಿ ಗ್ರಾಮಗಳನ್ನು ನೋಡಿದಾಗ ಅಮಲಿನ ವ್ಯಸನ ಇತ್ತು. ಆ ಅಮಲು ಮುಕ್ತತೆಯನ್ನು ತರಬೇಕು ಅಂತ ಹೇಳಿ ನಾನು ಮನೆ ಭಜನೆ ಪ್ರಾರಂಭಿಸಿದ್ದು. ಆಮೇಲೆ ನಮ್ಮ ಗ್ರಾಮ ದೇವಸ್ಥಾನ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಕೂಡ ಅಲ್ಲಿ ಮೊದಲೇ ಶನಿವಾರ ಭಜನೆ ಆಗ್ತಾಯಿತ್ತು. ಅಲ್ಲಿ ಕೂಡ ಊರಿನವರೆಲ್ಲ ಸೇರಿ ನಾವೆಲ್ಲ ಭಜನೆ ಮಾಡ್ತಾಯಿದ್ದೆ. ಈಗ ಸ್ವಾಮಿಗಳೇ, ನೀವು ಈ ಅಮಲು ಚಟದಿಂದ ನೀವು ಹೊರಗಡೆ ಬರಬೇಕು ಅಂತ ಗ್ರಾಮಸ್ಥರು ಈ ಹಳ್ಳಿಯ ಜನರ ಜೊತೆಗೆ ಹೇಳುವಾಗ ಅವರಿಗೆ ನೀವು ಏನೋ ಒಂಥರ ಪ್ರೇರಣೆ ಅಥವಾ ಒಂದು ಪ್ರವಚನ ಅಥವಾ ಅವರಿಗೆ ಸ್ವಲ್ಪ ಮಾರ್ಗದರ್ಶನ ನೀಡುವಂಥ ಸಂದರ್ಭದಲ್ಲಿ ನಿಮಗೆ ಯಾವ ರೀತಿಯ ಪ್ರತಿಕ್ರಿಯೆಗಳು ಕೇಳಿ ಬರ್ತಾ ಇದೆ? ಮಾರ್ಗದರ್ಶನ ಮಾಡತಕ್ಕಂಥ ಸಂದರ್ಭದಲ್ಲಿ ಪ್ರಥಮವಾಗಿ ನನ್ನನ್ನು ವಿರೋಧಿಸುವಂಥ ಮನಸ್ಥಿತಿಯೇ ಹೆಚ್ಚಾಯಿತು. ಅದಲ್ಲದೆ ಇಲ್ಲಿ ಆವಾಗ ನೀವು ಅದನ್ನು ಹೇಗೆ ಸ್ವೀಕರಿಸಿದ್ರಿ? ಅವರು ಯಾವ ಥರ ನಮ್ಮನ್ನು ವಿರೋಧಿಸಿದ್ರು ನಮ್ಮ ಮನಸ್ಸು ಮತ್ತೆ ಪ್ರೀತಿಸ್ತಾ ಇತ್ತು. ಆ ಸಂದರ್ಭದಲ್ಲಿ ಏನಾಯಿತು, ಪ್ರೀತಿಯಿಂದ ಗೆಲ್ಲಬಹುದು ಅಂತ ಹೇಳುವಂಥ ಸಂದರ್ಭದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಕೆಲವು ಅಮಲಿನವರ ಮನೆಯಲ್ಲಿ ಅನಿರೀಕ್ಷಿತವಾಗಿ ದುರ್ಘಟನೆಗಳು ಮತ್ತು ಬೇರೆ ರೀತಿಯ ಮಾನಸಿಕವಾದ ಸಂಘರ್ಷಗಳಲ್ಲಿ ಅಸಂತುಷ್ಟಿಗಳು ಏರ್ಪಟ್ಟಾಗ ನಾನು ಆ ಮನೆಗೆ ಹೋಗಿ ಸಾಂತ್ವನ ಮಾಡಿ ನಮ್ಮಿಂದ ಅವರಿಗೆ ಏನೆಲ್ಲ ಸಹಕಾರ ಮಾಡಲಿಕ್ಕಾಗ್ತದೆ ಆ ಸಂದರ್ಭದಲ್ಲಿ ಅಂಥ ಬಡ ಕುಟುಂಬಗಳಿಗೆ ಸಹಕಾರ ಮಾಡುವ ನೆಲೆಯಲ್ಲಿ ಅವರಿಗೆ ನಮ್ಮನ್ನು ಎಷ್ಟು ವಿರೋಧಿಸ್ತಿದ್ರೋ ಅದಕ್ಕಿಂತ 10 ಪಾಲು ಅನುಕಂಪ ಮತ್ತು ಪ್ರೀತಿ ಜಾಸ್ತಿ ಆಯಿತು. ಆ ಪ್ರೀತಿಯ ಮೂಲಕವೇ ಅವರ ಪರಿವರ್ತನೆ ಆಯಿತು. ಆಮೇಲೆ ಪ್ರತಿ ಮನೆಗೆ ಕಟೀಲು ನಮ್ಮ ಆರಾಧ್ಯ ಮೂರ್ತಿ ಆದಂಥ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರ ಫೋಟೋ ಕೊಟ್ಕೊಂಡೋಗಿ ಅಲ್ಲಿಟ್ಟು ಸ್ವತಃ ನಾವೇ ಒಂದು ದೀಪ ತಗೊಂಡು ದೀಪ ಉರಿಸಿ ಅಲ್ಲಿ ಭಜನೆ ಮಾಡಿ ಆ ಕುಟುಂಬದಲ್ಲಿ ಒಂದು ಅವಿನಾಭಾವ ಸಂಬಂಧ, ಆ ದುಶ್ಚಟದಲ್ಲಿ ಇದ್ದವರ ಅಮಲು ಕೂಡ ನಮ್ಮ ಈ ಪ್ರೀತಿ ಮತ್ತು ಬಾಂಧವ್ಯದಲ್ಲಿ ಬೆರೆತು ಆ ಅಮಲಿನ ರಸ ಕೂಡ ದೂರ ಆಯಿತು. ಭಕ್ತಿ ರಸ ಬಂತು. ಎಸ್ ಶ್ರೀ ಕ್ಷೇತ್ರ ಮಾಣಿಲ ಈ ಒಂದು ಇಲ್ಲಿನ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರದ ಸ್ವಾಮೀಜಿಗಳಾಗಿರುವಂಥ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಗಳ ಜೊತೆಗೆ ನಾವು ಮಾತುಕತೆ ನಡೆಸ್ತಾ ಇದ್ದೇವೆ. ಬಹುಮುಖ್ಯವಾಗಿ ಅವರು ಈ ಊರನ್ನು, ಈ ಒಂದು ಮಾಣಿಲ ಅನ್ನುವಂಥ ಒಂದು ಗ್ರಾಮವನ್ನು ಬದಲಾವಣೆ ಮಾಡಿದ ಬಗೆ, ಜೊತೆಗೆ ಇಲ್ಲಿಯ ಜನರಲ್ಲಿ ಒಂದು ಆಧ್ಯಾತ್ಮಿಕ
ಚಿಂತನೆ ಜೊತೆಗೆ ಸಾಮಾಜಿಕವಾಗಿ ಪರಿವರ್ತನೆಯನ್ನು ಮಾಡಿದ ಬಗೆಯನ್ನು ಅವರು ಇವತ್ತು ನಮ್ಮ ಜೊತೆಗೆ ತಮ್ಮ ಮಾತುಕತೆ ಸಂದರ್ಭದಲ್ಲಿ ಹಂಚಿಕೊಳ್ತಾ ಇದ್ದಾರೆ. ಈಗಾಗಲೇ ಈ ಒಂದು ವಿರಾಮದ ಮೊದಲು ಮಾತನಾಡುವ ಸಂದರ್ಭದಲ್ಲಿ ಅವರು ಯಾವ ರೀತಿಯಾಗಿ ನಾನು ಮನೆ ಮನೆಗೆ ಹೋಗಿ ಜನರನ್ನು ಭೇಟಿಯಾಗಿ ಅವರ ಸುಖ ಕಷ್ಟಗಳನ್ನು ವಿಚಾರಿಸ್ತಾ ಇದ್ದೆ, ಅವರಿಗೆ ಒಂದು ಆಧ್ಯಾತ್ಮಿಕ ಮತ್ತೊಂದು ಒಂದು ಧಾರ್ಮಿಕ ಪ್ರವಚನ ನೀಡುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಒಂದು ನಾನು ಭಜನೆಯನ್ನು ಏನು 4-5 ಮನೆಗಳನ್ನು ಒಟ್ಟು ಸೇರಿಸಿ ಆರಂಭಿಸಿದೆ. ಜೊತೆಗೆ ಅಮಲಿನ ಚಟ, ಅಮಲಿನ ವ್ಯಸನ ಯಾರಿಗಿತ್ತು ಅದರಿಂದ ಅವರನ್ನು ಹೊರತರುವಂಥ ಪ್ರಯತ್ನಕ್ಕೆ ನಾನು ಏನು ಕಾಲಿಟ್ಟೆ ಅನ್ನುವಂಥ ವಿಚಾರವನ್ನು ಅವರು ನಮ್ಮ ಜೊತೆಗೆ ಮಾತಾಡಿದರು. ಸ್ವಾಮಿಗಳೇ, ಎಸ್, ನೀವು ಮನೆ ಮನೆಗೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಭಜನೆ ಮಾಡುವಾಗ ಅಥವಾ ನೀವು ಭಜನೆಗೆ ಒಬ್ಬರು ಸ್ವಾಮೀಜಿಗಳು ಬಂತ ಅಂತ ಹೇಳುವಾಗ ತುಂಬ ಪ್ರೀತಿ ಸಹಕಾರ ಎಲ್ಲ ಇದ್ದೇ ಇರುತ್ತದೆ. ಅದೇ ಸ್ವಲ್ಪ ಆತಂಕ ಬರುವಂಥದ್ದು ಈ ಒಂದು ಅಮಲಿನ ಚಟದ ಬಗ್ಗೆ ಮಾತನಾಡುವಾಗ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇರ್ಬೋದು ಅಥವಾ ಪೇಟೆಗಳಲ್ಲೇ ಇರ್ಬೋದು, ಅದೊಂದು ಮನೆಯಲ್ಲೋ ಅಥವಾ ಸಂಸಾರದಲ್ಲೋ ಅಥವಾ ಕುಟುಂಬದಲ್ಲೋ ಅದೊಂದು ತಳಸ್ಪರ್ಶಿಯಾಗಿ ಸೇರಿ ಹೋಗಿರುತ್ತೆ. ಅದರ ಬಗ್ಗೆ ಮಾತನಾಡುವುದು, ಅದರಿಂದ ಒಬ್ಬನನ್ನು ಹೊರಗೆ ತರುವಂಥದ್ದು, ಇಂಥ ಹಿನ್ನೆಲೆಯ ಬಗ್ಗೆ ಮಾತನಾಡುವವರೇ ಇರುವುದಿಲ್ಲ. ಅಂಥ ಸಂದರ್ಭದಲ್ಲಿ ನೀವು ಈ ಒಂದು ಗ್ರಾಮದಲ್ಲಿ ಮಾತನಾಡುವಾಗ ನೀವು ಈಗಾಗಲೇ ಹೇಳಿದಾಗೆ ಸ್ವಲ್ಪ ಮಟ್ಟಿಗೆ ವಿರೋಧ ಬಂತು. ನೀವು ಅದನ್ನು ಪ್ರೀತಿಯಿಂದ ಅವರನ್ನು ವಿರೋಧ ಬಂತು ಅಂತ ಹೇಳಿದರೆ ವಿರೋಧದ ಒಂದು ಮಾತು ಬೇರೆ, ಆದರೆ ವಿರೋಧಕ್ಕಿಂತ ಏಕವಚನದಲ್ಲಿ ಹೇಳುವಂಥದ್ದು. ಏಕವಚನದಲ್ಲಿ ಹೇಳಿದ್ದು ಅಮಲಿನಲ್ಲಿ ಹೇಳಿದವರು ಇರ್ತಾರೆ, ಆವತ್ತು ಅಮಲಿನಲ್ಲಿ ಹೇಳಿದವರು. ಈಗ ಅಮಲು ಇಲ್ಲದೆ ಹೇಳುವವರು ಸಹ ಏಕವಚನದಲ್ಲಿ ಹೇಳುವವರಿದ್ದಾರೆ. ನಮ್ಮನ್ನುಂಟಲ್ಲ, ಸ್ವಾಮೀಜಿಗಳನ್ನ, ಧರ್ಮಪೀಠಗಳನ್ನ ಏಕವಚನ ಸ್ವಾಮೀಜಿಗಳೇ ನಾವು ಇಡೀ ಇತಿಹಾಸ ಕಾಲದಲ್ಲಿ ನೋಡಿಕೊಂಡು ಬರ್ತೇವೆ. ಅದು ನಾರಾಯಣ ಗುರುಗಳಿಂದ ಇರ್ಬೋದು, ಶಾಹು ಮಹಾರಾಜರಿಂದ ಇರಬಹುದು, ಅಥವಾ ನೀವು ಹೇಳಿದ ಹಾಗೆ ಅವಧೂತರಾಗಿರುವಂಥ ನಿತ್ಯಾನಂದರೇ ಇರ್ಬೋದು, ಎಲ್ಲರೂ ಕೂಡ ಈ ರೀತಿಯ ಪ್ರತಿರೋಧವನ್ನು ವಿರೋಧಿಸ್ತಾರೆ. ಒಂದಲ್ಲ ಒಂದು ಕಾಲಘಟ್ಟದಲ್ಲಿ ಬಹುಮುಖ್ಯವಾಗಿ ಪರಿವರ್ತನೆಗೆ ಯಾರು ಹೊರಡ್ತಾನೋ ಅವನು ಈ ರೀತಿಯ ಪ್ರತಿರೋಧಗಳನ್ನು ಎದುರಿಸ್ತಾನೆ. ಎಸ್, ನೀವು ಎದುರಿಸಿದ ಯಾವ ರೀತಿ ಒಳ್ಳೆಯದು ಯಾವುದು ಒಳ್ಳೆ ವಿಚಾರ ಇದೆ, ಯಾವುದು ಒಳ್ಳೆ ವಿಚಾರ ಸಮಾಜಕ್ಕೆ ಕೊಟ್ಟು ಈ ದೇಶದ ಅಂತರ್ಸತ್ವದ ಈ ದೇಶದ ಅಧ್ಯಾತ್ಮದ ಮತ್ತು ಈ ದೇಶದ ಮಣ್ಣಿನಲ್ಲಿರತಕ್ಕಂಥ ಅಂತರ್ಸತ್ವದಲ್ಲಿರತಕ್ಕಂಥ ಧೀಮಂತಿಕೆಯನ್ನು ಸಮಾಜಕ್ಕೆ ಕೊಡಬೇಕು ಅಂತ ಪ್ರಯತ್ನ ಮಾಡುವಲ್ಲಿ ಇಂಥದ್ದೆಲ್ಲ ನಾವು ಎಷ್ಟೋ ಕೇಳ್ತೇವೆ. ಕೇಳುವುದು ಅಂತ ಹೇಳಿದರೆ ಈ ಅಮಲಿನಲ್ಲಿದ್ದವನಿಗೆ ತನ್ನ ಹೆಂಡತಿ ಕೂಡ ಯಾರು ಅಂತ ಆ ಸಂದರ್ಭದಲ್ಲಿ ಅವನಿಗೆ ಗೊತ್ತಿರೋದಿಲ್ಲ. ಅವ ಕೂಡ ಅವನ ಹೆಂಡತಿಯನ್ನು ಸಹ ಬೇರೆ ರೂಪದಲ್ಲಿ ಹೇಳಿದ್ದನ್ನು ಕೂಡ ನಮ್ಮ ಕಿವಿಯಲ್ಲಿ ಕೇಳಿದೆ. ಹಾಗಿರುವಾಗ ನಾವು ಅದು ಸಂತರಿಗೆ ಯಾರು ಏಕವಚನದಲ್ಲಿ ಹೇಳಿ, ಯಾರು ಬೈಲಿ ಅಥವಾ ಯಾರು ಕೆಟ್ಟದಾಗಿ ವರ್ತಿಸಲಿ, ನಮಗೆ ಗೊತ್ತುಂಟು ಅವನ ಬುದ್ಧಿಯೇ ಅಷ್ಟು, ಅವನ ತಿಳುವಳಿಕೆ ಅಷ್ಟು, ಅಜ್ಞಾನಿಯಾಗಿ ವಿವೇಕ ಇಲ್ಲದೆ ಮಾಡ್ತಾ ಇದ್ದಾನೆ ಅಂತ ತಿಳಿಯುವಷ್ಟು ಜ್ಞಾನ ಈ ಸಂತರಿಗೆ ಇರೋದ್ರಿಂದ ನಮಗೆ ಅದರ ವಿಚಲಿತ ಭಾವನೆ ಇಲ್ಲ. ಒಂದು ಸಮಚಿತ್ತವಾಗಿ ನೀವು ಸಮಚಿತ್ತವಾಗಿ ಸ್ವೀಕಾರ ಮಾಡ್ತೇವೆ. ಈಗಲೂ ಅದನ್ನು ಸಮಚಿತ್ತವಾಗಿ ಸ್ವೀಕಾರ ಮಾಡ್ತೇವೆ. ಅಂಥವರ ಮುಂದೆ ಪರಿವರ್ತನೆಯಾಗಿ, ಪರಿಮಾರ್ಜನೆಯಾಗಿ, ಅವರ ತಪ್ಪಿನ ಅರಿವೇ ಆಗಿ ಕಳೆದ 25 ವರ್ಷಗಳಿಂದ ಭಾಳಷ್ಟು ಜನರು ಈ ಕ್ಷೇತ್ರಕ್ಕೆ ಬಂದು ಶರಣಾರ್ಥಿಯನ್ನು ಆ ದೇವಿಯಲ್ಲಿ ಬೇಡಿದ್ದಾರೆ. ಶರಣಾರ್ಥಿಯನ್ನು ಬೇಡಿಕೊಂಡಿದ್ದಾರೆ. ನನಗೆ ಅದಕ್ಕಿಂತ ಹೆಚ್ಚು ಅವರು ಏನು ಬೈದರು, ಅವರು ಏನು ಹೊಲಸು ಮಾತಾಡಿದರು, ಏಕವಚನದಲ್ಲಿ ಮಾತಾಡಿದರು, ಒಂದು ಕಾಲದಲ್ಲಿ ಅವರ ಪರಿವರ್ತನೆ, ಇವತ್ತು ಅಂಥ ವ್ಯಕ್ತಿಗಳು ಪರಿವರ್ತನೆಯಾಗಿ ಒಂದು ಮನೆಯಲ್ಲಿ ಸ್ವಸ್ಥ ಮನೆಯಾಗಿದೆ, ಆ ಸಂಸಾರ ಲವಲವಿಕೆಯಿಂದ ಇದೆ, ಆ ಸಂಸಾರದಲ್ಲಿರ್ತಕ್ಕಂಥ ಮಕ್ಕಳ ಭವಿಷ್ಯತ್ತು ಭಾಳಷ್ಟು ಉನ್ನತ ಮಟ್ಟಕ್ಕೆ ಏರಿದೆ. ಅದಕ್ಕಿಂತ ಸೌಭಾಗ್ಯ ಯಾವುದು ಬೇಕು? ಖಂಡಿತವಾಗಿ ನಾವು ಕೇಳಿದಕ್ಕಿಂತ ಹೆಚ್ಚು ನಾವು ಕೇಳಿದಂಥ ಕೆಟ್ಟ ಮಾತುಗಳಿರ್ಬೋದು, ಏಕವಚನದ ಮಾತುಗಳದು, ಅವಾಚ್ಯ ಶಬ್ದಗಳಿರ್ಬೋದು, ಅದಕ್ಕಿಂತ ಹೆಚ್ಚು ಆ ಒಂದು ಮನೆ ಅಷ್ಟು ಪರಿವರ್ತನೆಯಾಗಿ ಇವತ್ತು ಉತ್ಕೃಷ್ಟವಾದಂಥ ಅವರ ಮಕ್ಕಳು ಅಂಥ ಸಂಸ್ಕಾರಯುತವಾದಂಥ ಜೀವನವನ್ನು ನಡೆಸಿಕೊಂಡು ನಾನು ನಾಗರಿಕನಾಗಿ ಬದುಕಲಿಕ್ಕೆ ಕಾರಣ ಶ್ರೀಧಾಮದ ಮಣ್ಣು ಹೇಳುವಂಥ ಮಾತು ಇವತ್ತು ಪ್ರತಿ ಮನೆಯ ಬಾಯಲ್ಲಿ, ನಾಲಿಗೆಯಲ್ಲಿ ಬರ್ತಾ ಇದೆ. ಅದಕ್ಕಿಂತ ದೊಡ್ಡ ಏನು ಸೌಭಾಗ್ಯ ಯಾವುದಿಲ್ಲ. ಅದಕ್ಕೆ ಕಾರಣ ನಾನು ಮಾಣಿಲಕ್ಕೆ ಗ್ರಾಮಕ್ಕೆ ಬಹುಶಃ ಆ ಕಾಲದಲ್ಲಿ ವಿದ್ಯಾಭ್ಯಾಸ ಶಿಕ್ಷಣ ಕೂಡ ಇಲ್ಲಿ ಭಾರಿ ದೊಡ್ಡ ವಂಚನೆ ಇತ್ತು, ಭಾರಿ ಕೊರತೆ ಇತ್ತು. ಯಾಕಂತ ಹೇಳಿದರೆ ಜನಸಾಮಾನ್ಯರ ಬಡವರು ಕೂಲಿ ಕೆಲಸಕ್ಕೆ ಹೋಗೋರು ಹೆಚ್ಚು. ಅವರು ಕೂಲಿ ಕೆಲಸಕ್ಕೆ ಹೋಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅವರ ನಿರೀಕ್ಷೆ ಇರೋದು ಹಣಕಾಸಿನ ಮೇಲೆ, ಅವರ ಬದುಕು ನಿರ್ವಹಿಸಲಿಕ್ಕಿರುವುದು ಹಣಕಾಸಿನ ಮೇಲೆ ನಿಂತಿರ್ತದೆ. ಆ ಮಕ್ಕಳನ್ನು ಕೂಡ ಅವರು ಕೆಲಸಕ್ಕೆ ತಗೊಂಡು ಹೋಗ್ತಾಯಿದ್ರು.
ಅವರ ಜೊತೆಯಲ್ಲಿ ಮಕ್ಕಳನ್ನು ತಗೊಂಡು ಹೋಗ್ತಾ ಇದ್ದರು. ಆ ಮಕ್ಕಳನ್ನು ತಗೊಂಡು ಹೋಗೋ ಸಂದರ್ಭದಲ್ಲಿ ನಾನು ಅವರಿಗೆ ಹೇಳ್ತಾ ಇದ್ದೆ, ನೀವು ಮಕ್ಕಳಿಗೆ ವಿದ್ಯಾರ್ಜನೆ ಮಾಡಿ ವಿದ್ಯಾಭ್ಯಾಸಕ್ಕೆ ಕಳಿಸಿ, ನೀವು ಕೆಲಸಕ್ಕೆ ಹೋಗಿ, ನೀವು ಎಲ್ಲಿ ಯಾವ ಮನೆಗೆ ಕೊಲ್ತೆ ಅವ್ರ ಕೆಲಸಕ್ಕೆ ಹೋಗಿ ಅವರಿಗೆ ತೊಂದರೆ ಮಾಡಬೇಡಿ, ನಿಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗಬೇಡಿ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂಥ ಸಹಕಾರ ನನ್ನಿಂದ ಆಗುವಂಥ ಪ್ರಯತ್ನ ನಾನು ಮಾಡ್ತೇನೆ, ನಾನು ಸಹಕಾರ ಕೊಡ್ತೇನೆ ಅಂತೇಳಿ ಹೇಳ್ತಾ ಇದ್ದೆ. ಅದನ್ನು ಕೂಡ ಹೇಳಿದ್ದನ್ನು ಕೂಡ ಆ ಮನೆಯವರಿಗೆ ಹೇಳಿ ಅವರಿಗೆ ನಮ್ಮ ಮೇಲೆ ಕೂಡ ವಿರೋಧ ಬರುವಂಥ, ನಮ್ಮ ಮೇಲೆ ಆಕ್ರೋಶ ಬರುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಅಂದರೆ ಸ್ವಾಮೀಜಿಗಳು ಇಲ್ಲಿ ಹೇಳುವಂಥದ್ದು, ಒಬ್ಬ ಕೂಲಿಕಾರ ತನ್ನ ಮಗನನ್ನು ಸ್ವಾಮೀಜಿಗಳು ಅವನು ಶಾಲೆಗೆ ಹೋಗಬೇಕು, ಅವನು ವಿದ್ಯೆ ಕಲಿಬೇಕು ಅಂತ ಏನು ಬೆನ್ನತ್ತಾ ಇದ್ದಾರೆ ಅಂತ ಆತ ತಾನು ಕೆಲಸ ಮಾಡ್ತಾ ಇದ್ದಂಥ ದನಿಗಳ ಮನೆಗೆ ಹೋಗಿ ಸ್ವಾಮೀಜಿಗಳ ವಿರುದ್ಧ ದೂರ ಹೇಳ್ತಾ ಇದ್ರು. ದೂರಿಗೆ ಹೋಗಿ ಅವರು ಪ್ರತಿರೋಧಗಳನ್ನೆಲ್ಲ ಮಾಡ್ತಾಯಿದ್ರು. ಆದರೂ ಅವರನ್ನು ವಿರೋಧಿಗಳು ಅಂತ ಭಾವಿಸಿರಲಿಲ್ಲ. ಯಾಕಂತ ಹೇಳಿದರೆ ಆ ಸಮಯ, ಆ ಕಾಲ, ಆ ಪರಿಸ್ಥಿತಿ, ಆ ತಿಳುವಳಿಕೆ ಅಲ್ಲಿ ಅಷ್ಟೇ ಇದ್ದದ್ದು. ಇದು ಸ್ವಾಮೀಜಿಗಳೇ ಬಹುಶಃ ಭಾರತದಲ್ಲಿ ಏನೋ ಒಂದು 50-100 ವರ್ಷಗಳ ಹಿಂದೆ ಇದ್ದಂಥ ಪರಿಸ್ಥಿತಿ ಬಹುಶಃ ನಾವು ಮತ್ತೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಈ ಬಂಟ್ವಾಳದ ಒಂದು ಕಟ್ಟಗಡೆ ಗ್ರಾಮದಲ್ಲಿ ಕಳೆದ 20 ವರ್ಷಗಳ ಹಿಂದೆ, 25 ವರ್ಷಗಳ ಹಿಂದೆ ನೋಡುವಂಥ ಪರಿಸ್ಥಿತಿ ಇತ್ತು. ಅಂದರೆ ಬಹುಶಃ ಆ ಹೊತ್ತಲ್ಲೇ ಇದು ಭಾರಿ ಒಂದು ಕುಗ್ರಾಮ ಆಗಿತ್ತು. ಆ ಸಂದರ್ಭದಲ್ಲಿ ನಾನೊಂದು ಪ್ರತಿಜ್ಞೆ ಮಾಡಿದ್ದೆ, ಈ ಗ್ರಾಮಕ್ಕೆ ಕಾಲು ಇಡುವಾಗ ನಾನು ಭಾಳ ಹತ್ತಿರದಲ್ಲಿ ಮತ್ತು ಪ್ರೀತಿಯಲ್ಲಿ ನೋಡುವ ಕ್ಷೇತ್ರ 2. ಒಂದು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ, ಒಂದು ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ಧರ್ಮದೇವತೆಗಳು. ನಾನು ಈಗಲೂ ಅದನ್ನು ನನ್ನ ಆಧ್ಯಾತ್ಮ ಸಾಧನೆಯಲ್ಲಿ ನಾನು ಇನ್ನೇನು ಮಾಡೋದಿದ್ರು ಅದಕ್ಕಿಂತ ಮೊದಲೇ ನಾನು ಭಾರತ ದೇಶದ ಮೂಲೆಗೆ ಬದರಿ, ಕೇದಾರ, ವೈಷ್ಣವಿ, ಜಮ್ಮು ಎಲ್ಲ, ಮಾನಸ, ಗಂಗೋದ ಎಲ್ಲ ಕಡೆ ಯಾತ್ರೆ ಮಾಡಿದ್ದೆ. ಆಮೇಲೆ ನಾನು ಪ್ರತಿಜ್ಞೆ ಮಾಡಿದೆ, ನನ್ನ ಜೀವನದಲ್ಲಿ ನನ್ನ ಆಧ್ಯಾತ್ಮದ ಸಮಯಗಳನ್ನು ಸಮಾಜಕ್ಕೆ ನಾನು ಏನು ಮಾಡಲಿಕ್ಕೆ ಹೊರಟಿದ್ದೇನೆ, ನನ್ನಿಂದ ಏನು ಸೇವೆ ಆಗಬೇಕು ಅಂತ ನಾನು ತಿಳ್ಕೊಂಡು ಹೊರಟಿದ್ದೇನೋ, ಗುರುಗಳನ್ನು ಪ್ರಾರ್ಥನೆ ಮಾಡಿ, ತಾಯಿಯನ್ನು ಪ್ರಾರ್ಥನೆ ಮಾಡಿ ಹೊರಟಿದ್ದೇನೆ. ಅದು ಆ ಸಮಯವನ್ನೆಲ್ಲ ಅದಕ್ಕೆ ವಿನಿಯೋಗ ಮಾಡ್ತೇನೆ. ನಾನು ಯಾವುದೇ ಯಾತ್ರೆಗೆ ಹೋಗೋದಿಲ್ಲ ಅಂತ. ನಾನು ಈಗಲೂ ಕೂಡ ಯಾತ್ರೆ ಅಂತ ಹೇಳೋದು ನನ್ನ ಧರ್ಮಸ್ಥಳ ಮತ್ತು ಕಟೀಲು. ನಾನೇನು ನೆನೆಸಿದ್ರು ನನಗೆ ಹೋಗಬೇಕು ಅಂತಾದರೆ ಅದು ಯಾವ ಸಂದರ್ಭ, ಯಾವ ಸನ್ನಿವೇಶ ಅಂತ ನಾನು ನೋಡಲಿಕ್ಕಿಲ್ಲ. ಬಹುತೇಕ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆಯುವಂಥ ಯಾವುದೇ ದೊಡ್ಡ ಕಾರ್ಯಕ್ರಮ ಇರ್ಬೋದು, ಸಣ್ಣ ಕಾರ್ಯಕ್ರಮ, ಉತ್ಸವ ಇರ್ಬೋದು, ಅಥವಾ ಯಾವುದೇ ಸಾಮಾಜಿಕ ಕಾರ್ಯಕ್ರಮ ಇರ್ಬೋದು, ನಿಮ್ಮ ಉಪಸ್ಥಿತಿಯಲ್ಲಿ ಇದ್ದೇ ಇರುತ್ತೆ. ನನಗೆ ಧರ್ಮಸ್ಥಳದಲ್ಲಿ ನಮ್ಮ ಉಪಸ್ಥಿತಿ ಇದೆ ಅನ್ನೋದಕ್ಕಿಂತ ನನ್ನ ಪಿತೃಶ್ರೀಯವರು, ಅವರು ಧರ್ಮಸ್ಥಳದ ಬೀಡಿನ ಪರಂಪರೆಯಲ್ಲಿ ಹೆಗ್ಡೆಯವರ ಜೊತೆಗೆ ಈಗ ಧರ್ಮಸ್ಥಳದ ಹೆಗ್ಡೆಯವರ ತಂದೆಯವರ ಜೊತೆಗೆ ಭಾಳ ಒಡನಾಟದಲ್ಲಿದ್ದವರು. ನಮ್ಮ ಅಜ್ಜಂದಿರು ಕೂಡ ಹಾಗೆ. ನಮ್ಮ ಇಡೀ ಮನೆ, ನಮ್ಮ ಹಿರಿಯರೆಲ್ಲ ಒಂದು ಆ ಬೀಡಿಗೆ ಸಂಬಂಧಪಟ್ಟು ಬೀಡಿನ ಪ್ರತಿಯೊಂದು ಸನ್ನಿವೇಶ ಸಂದರ್ಭದಲ್ಲಿ ಕೂಡ ಅಲ್ಲಿ ಕೂಡ ಮಂಜುನಾಥನ ಸೇವೆ ಮತ್ತು ಬೀಡಿನ ಪ್ರೀತಿಯಲ್ಲಿ ಧರ್ಮಾಧಿಕಾರಿಗಳ ಜೊತೆಯಲ್ಲಿ ಅವಿನಾಭಾವ ಸಂಬಂಧ. ಅಂದರೆ ನಿಮ್ಮ ಪೂರ್ವಾಶ್ರಮದಿಂದಲೇ ನಿಮ್ಮ ಬಂಧು ಬಳಗ, ನಿಮ್ಮ ಹಿರಿಯರು, ನಿಮ್ಮ ಪೂರ್ವಜರಿಗೆಲ್ಲ ಈ ಒಂದು ಧರ್ಮಸ್ಥಳದ ಜೊತೆಗೆ ಒಂದು ಅವಿನಾಭಾವ ಸಂಬಂಧ ಇತ್ತು. ಅದೇ ರೀತಿ ಆ ಒಂದು ಸಂಬಂಧವನ್ನು ಇಟ್ಕೊಳ್ಬೇಕು ಅಂತ ನಮ್ಮ ಮಾತೃಶ್ರೀಯವರು ನಮಗೆ, ನಾನು ಸನ್ಯಾಸ ಸ್ವೀಕಾರ ಮಾಡುವಾಗ ನನ್ನ ಮಾತೃಶ್ರೀಯವರಿಗೆ ಹೇಳಿದೆ, ನಾನು ಸನ್ಯಾಸವನ್ನು ಸ್ವೀಕಾರ ಮಾಡ್ತೇನೆ, ಮುಂದೆ ನಾನು ಈ ಮನೆಗೆ ಪ್ರವೇಶ ಮಾಡೋದಿಲ್ಲ ಅಂತ ಹೇಳಿ ಬಂದವರು ಮಾತೃಶ್ರೀ ಹತ್ರ. ಅಂತ ಬರೋದಿದ್ದರೆ ಅಂತ ನಿಮಗೇನಾದರೂ ಅನಿವಾರ್ಯತೆ, ನಿಮ್ಮ ಸೇವೆಗೆ ಏನಾದರೂ ಅವಕಾಶ ಇದ್ದಾಗ ನಾನು ಬರ್ತೇನೆ ಅಂತೇಳಿ ಆಶೀರ್ವಾದ ಪಡೆದು ಬರುವಾಗ ಅಲ್ಲಿ ತನಕ ಸಹ ನಾನು ಧರ್ಮಸ್ಥಳಕ್ಕೆ ಕಟೀಲಿಗೆ ಹಾಗೇ ಹೋಗ್ತಿದ್ದೆ. ಮಾತೃಶ್ರೀಯವರು ಈ ಮಾತನ್ನು ನಮಗೆ ಹೊತ್ತಿ ಹೇಳಿದರು. ನಮ್ಮ ತಂದೆಯ ಪರಂಪರೆ ನಾವು ಹೇಗೆ ನಡ್ಕೊಂಡು ಬಂದಿದ್ದೇವೆ ಬೀಡಿಗೆ, ಆ ಗೌರವಯುತವಾಗಿ ಆ ಮಂಜುನಾಥನ ಅನುಗ್ರಹದ ನೆರಳಲ್ಲಿ ನಾವು ಬೆಳೆದವರು. ಆ ರೀತಿಯ ನಿಟ್ಟಿನಲ್ಲಿ ಇನ್ನು ಆಧ್ಯಾತ್ಮ ಸಾಧನೆಯಲ್ಲಿ ನಿನ್ನಿಂದಾದಂಥ ಸೇವೆಯನ್ನು ಆ ಸ್ವಾಮಿಯ ಸನ್ನಿಧಾನದಲ್ಲಿ ಮಾಡಬೇಕು ಅಂತ ಅದು ನಮಗೆ ಕ್ಷಣ ಕ್ಷಣ ಎಚ್ಚರ ಕೊಡ್ತಾಯಿದೆ. ಇನ್ನೊಂದು ವಿಚಾರ, ನಾವು ಮನೆಯಲ್ಲಿ ಎಳವೆಯಲ್ಲಿ ಶಾಲೆಗೆ ಹೋಗ್ತಿರಬೇಕಾದಂಥ ಸಂದರ್ಭದಲ್ಲಿ ನಾವೆಲ್ಲ ಏನಾದರೂ ತಪ್ಪು ಮಾಡಿದರೆ ನಮ್ಮ ತಂದೆಯವರು ಹೇಳಲಿಕ್ಕಿತ್ತು ನಮಗೆ. ನಾವು ಹೆಗ್ಡೆಯವ್ರ ಹತ್ರ ಹೇಳ್ತೇವೆ. ಖಾಲಿ ಆ ಮಾತೇ ನಮ್ಮನ್ನು ತುಂಬ ಪರಿವರ್ತನೆಗೆ, ಬದಲಾವಣೆಗೆ ಕಾರಣ ಆಗಿತ್ತು.
ತಂದೆಯವರ ಮಾತಲ್ಲಿ ಹೆಗ್ಡೆಯವರು ಇಲ್ಲಿ ಹೇಳ್ತೇನೆ ಅಂತ ಹೇಳಿದ ಕೂಡಲೇ ನಾವೇನು ತಪ್ಪು ಮಾಡಿದರೆ ಅಥವಾ ನಾವು ಎಲ್ಲಿ ತಪ್ಪಿ ಹೋಗಿದ್ದೇವೆ ಅನ್ನುವಂಥ ಮನವರಿಕೆಯನ್ನು ಮಾಡುವಂಥ ಆ ಪದದಲ್ಲಿ ಆ ಮಾತುಗಳಿಗೆ ಒಳ್ಳೆಯ ಶಕ್ತಿ ಕೊಡತಕ್ಕಂಥ ಒಂದು ಅನುಭವವನ್ನು ನಾವು ಎಳವೆಂದಲೇ ಪಡೆದಿದ್ದರಿಂದ ಈಗಲೂ ನಾವು ಹೆಗ್ಡೆಯವರು ಮತ್ತು ಧರ್ಮಸ್ಥಳ ಬೀಡು ಅಂತ ಹೇಳಿದ್ರೆ ಭಾಳಷ್ಟು ಪ್ರೀತಿಯನ್ನು ತೋರಿಸಲಿಕ್ಕೆ ಕಾರಣ ನಮ್ಮ ಎಳವೆಯ ಈ ಮಾತು. ಪ್ರತಿ ಸಂದರ್ಭದಲ್ಲಿ ಮನೆಯಲ್ಲಿ ನಾವು ಏನೇ ತಪ್ಪು ಮಾಡಲಿ ಅಥವಾ ಏನೇ ಜೋರು ಮಾಡಲಿ, ನಾವು ಹೆಚ್ಚು ಹಠ ಮಾಡಲಿ, ತಂದೆಯ ಬಾಯಲ್ಲಿ ಒಂದೇ ಮಾತು, ಅಮ್ಮ ಮತ್ತು ತಂದೆಯ ಬಾಯಲ್ಲಿ ಒಂದೇ ಮಾತು ಹೆಗ್ಡೆಯವರಲ್ಲಿ ಹೇಳ್ತೇನೆ. ಅಷ್ಟು ಹೇಳಿದ ಕೂಡಲೇ ನಮ್ಮ ಏನು ಪರಿವರ್ತನೆ ಅದು ಈಗಲೂ ನಮ್ಮ ಮನಸ್ಸಿನಲ್ಲಿ ಈಗಲೂ ನನಗೆ ಹೇಳುವಾಗ ನನ್ನ ಈ ರೋಮಾಂಚನ ಆಗ್ತಾಯಿದೆ. ಆ ಎರಡು ಮಾತು ನಮ್ಮ ಜೀವನದಲ್ಲಿ ಪ್ರತಿ ಕ್ಷಣದಲ್ಲಿ ನಮಗೆ ಅದು ಶಕ್ತಿ ಕೊಟ್ಟಿದೆ. ಈಗ ಸ್ವಾಮೀಜಿಗಳೇ, ಈಗ ನೀವು ಕಳೆದ 2 ದಶಕಗಳ ಹಿಂದೆ, 25 ವರ್ಷಗಳ ಹಿಂದೆ ನೀವು ಇಲ್ಲಿ ಶಿಕ್ಷಣ ಜೊತೆಗೆ ಜಾಗೃತಿ ಜೊತೆಗೆ ಆಧ್ಯಾತ್ಮಿಕ ಪರಿವರ್ತನೆ ಇವೆಲ್ಲವನ್ನು ಮಾಡ್ತಾ ಹೋಗೋ ಸಂದರ್ಭದಲ್ಲಿ ನೀವು ನಿಮ್ಮ ಈ ಒಂದು ಕ್ಷೇತ್ರವನ್ನು ಯಾವ ರೀತಿ ನೀವು ಅದನ್ನು ಪ್ರವರ್ಧಮಾನಕ್ಕೆ ತರಲಿಕ್ಕೆ ಅಥವಾ ದೊಡ್ಡ ಮಟ್ಟದಲ್ಲಿ ಬೆಳಗಿಸಲಿಕ್ಕೆ ಪ್ರಯತ್ನ ಪಟ್ಟಿರಿ? ಆ ಸಂದರ್ಭದಲ್ಲಿ ಈ ಊರಿನ ಜನ ನಿಮ್ಮ ಜೊತೆಗೆ ಯಾವ ರೀತಿ ನಿಮ್ಮ ಜೊತೆಗೆ ಬಂದು ನಿಂತ್ಕೊಂಡ್ರು? ಮತ್ತು ಅದೇ ಸಂದರ್ಭದಲ್ಲಿ ಈ ಊರಿನಲ್ಲಿ ಆದ ಶೈಕ್ಷಣಿಕ ಸಾಮಾಜಿಕ ಬದಲಾವಣೆ ಇದೆಯಲ್ಲ, ಅದು ಯಾವ ರೀತಿಯನ್ನು ಹೋಯಿತು, ಯಾವ ರೀತಿ ಬದಲಾವಣೆ ಆಯಿತು, ಅಥವಾ ನೀವು ಆ ಬದಲಾವಣೆಯನ್ನು ನೀವು ಯಾವ ರೀತಿ ಗಮನಿಸಿದ್ರಿ? ನಾವೆಲ್ಲ ಯೋಚನೆ ಮಾಡುವಂಥದ್ದು ಇಷ್ಟೇ. ಕಾಲೇ ತಸ್ಮೇ ನಮಃ ಅಂತ ಒಂದು ಪದ ಇದೆ. ಕಾಲಾಯ ತಸ್ಮೇ ನಮಃ. ಕಾಲಾಯ ತಸ್ಮೇ ನಮಃ. ಕಾಲದಲ್ಲಿ ಕೂಡಿದಾಗ ಪರಿವರ್ತನೆಗಳು ಆಗುವಂಥದ್ದು ಸ್ವಾಭಾವಿಕ. ಆದರೂ ಅದರ ಹಿಂದೆ ಒಂದು ಕಾಣದಂಥ ಕೈಗಳು ಕೆಲಸ ಮಾಡಲೇಬೇಕು. ಅಗೋಚರವಾದಂಥ ಕಾಣುವಂಥ ಕೈಗಳಿಗಿಂತ ಕಾಣದಂಥ ಕೈಗಳು ಇಲ್ಲಿ ಮಾಣಿಲದಲ್ಲಿ ಕೆಲಸ ಮಾಡಿದೆ. ಯಾಕಂತ ಹೇಳಿದರೆ ಮಾಣಿಲದವರು ಸಂದರ್ಭೋಚಿತವಾಗಿ ಎಷ್ಟೋ ಅಮಲಿನಲ್ಲಿರುವವರು, ಅಜ್ಞಾನದಲ್ಲಿರುವವರು, ಅಂಧಕಾರದಲ್ಲಿರುವವರು ನಮ್ಮನ್ನು ವಿರೋಧಿಸಬಹುದು ಅಥವಾ ನಮ್ಮನ್ನು ಪ್ರತಿರೋಧ ಮಾಡಿ ನಮ್ಮನ್ನು ಇಲ್ಲಿಂದ ಓಡಿಸಬೇಕು ಅಂತಲೇ ವಾಮಾಚಾರಗಳು ಕೂಡ ಮಾಡಿದಂಥ ಇತಿಹಾಸ ಇದೆ. ಗ್ರಾಮದಿಂದ ಓಡಿಸಬೇಕಂತ ವಾಮಾಚಾರ ಮಾಡಿದವರು ಇದ್ದಾರೆ. ಆ ಪ್ರಭಾವ ಕೂಡ ಇತ್ತು. ಆದರೂ ನಾನು ಹೇಳೋದಿಷ್ಟೇ, ನೀವು ಅದನ್ನು ಹೇಗೆ ಎದುರಿಸಿ ನಿಂತ್ರಿ? ನಾನು ಅದನ್ನು ಎದುರಿಸಿದ್ದು ಒಂದೇ. ನಮಗೆ ನನ್ನ ಗುರುಗಳು ಭೂತೇಶಾನಂದ್ ಮಹಾರಾಜ್ ನನಗೆ ದೀಕ್ಷೆ ಕೊಟ್ಟ ಗುರುಗಳು. ಅವರು ಕಲ್ಕತ್ತಾದವರು. ದಕ್ಷಿಣೇಶ್ವರ ಅನ್ನುವಂಥ ಕ್ಷೇತ್ರ ಕಲ್ಕತ್ತಾದಲ್ಲಿ ರಾಮಕೃಷ್ಣ ಪರಮಹಂಸರು ಆರಾಧನೆ ಮಾಡಿದ ಸ್ಥಳದಲ್ಲಿ ಅವರು ರಾಮಕೃಷ್ಣ ಮಿಷನ್ನ ಅಧ್ಯಕ್ಷರಾಗಿದ್ದರು. ಅವರು 98ರಲ್ಲಿ 102 ವರ್ಷದಲ್ಲಿ ಅವರ ಐಕ್ಯ ಆಗಿದ್ದಾರೆ. ಅವರು ನಮಗೆ ಒಂದು ಮಾತನ್ನು, ನಾನು ದೀಕ್ಷತೆ ಕೊಡುವಾಗ ಒಂದು ಮಾತನ್ನು ಅವರು ಮೊದಲೇ ನನಗೆ ಸೂಚನೆ ಕೊಟ್ಟಿದ್ದಾರೆ. ನಿನ್ನ ಈ ಆಧ್ಯಾತ್ಮ ಸೇದನೆ ಈ ರಾಮಕೃಷ್ಣ ಮಿಷನ್ನೊಳಗೆ ಇರೋದಿಲ್ಲ, ರಾಮಕೃಷ್ಣನ ಮಿಷನ್ನ ಹೊರಗೆ ಇರ್ತದೆ. ಅದು ಗ್ರಾಮೀಣ ಪ್ರದೇಶದಲ್ಲಿ ಭಾಳಷ್ಟು ಪರಿವರ್ತನೆ ಕಾಣಲಿಕ್ಕೆ ಮತ್ತು ಭಾಳಷ್ಟು ಸಮಸ್ಯೆಗಳನ್ನು ನೀನು ಎದುರಿಸ್ಬೋದು. ಭಾಳಷ್ಟು ಕಠಿಣವಾದಂಥ ಪರಿಸ್ಥಿತಿ, ಅಪವಾದಗಳು, ಅಪಕೀರ್ತಿಗಳು ಎಲ್ಲ ಬರ್ಬೋದು. ಇದನ್ನೆಲ್ಲ ಮೆಟ್ಟಿ ನಿಲ್ಲಬೇಕು. ಕಾಳಿ ನಿನ್ನ ಜೊತೆ ಇದ್ದಾಳೆ ಅಂತ ನನಗೆ ಒಂದು ಮಾತು ಅವರು ಪ್ರತಿಕ್ಷಣ ಹೇಳ್ತಾ ಇದ್ರು. ಅವರು ಪ್ರಾರಂಭದಿಂದ ನನ್ನ ಕೊನೆಯ ತನಕ ನನ್ನ ಪ್ರತಿಯೊಂದು ಚಟುವಟಿಕೆಯನ್ನು ಅವರು ಹೇಳಿದ್ದಾರೆ. ಈಗ ಏನು ನಡೆದಿದೆ, ಇದಕ್ಕಿಂತ ಮೊದಲು ಏನು ನಡೀತದೆ, ಇನ್ನೇನು ನಡೀತಾ ಇದೆ, ಅದನ್ನು ಕೂಡ ನಮಗೆ ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಗುರುಗಳ ಆ ಒಂದು, ನನಗೆ ಗುರುಗಳು ಅಂತ ಹೇಳಿದರೆ ಭಾಳ ಪ್ರೀತಿ. ಯಾಕಂತ ಹೇಳಿದರೆ ನಾನು ಎಲ್ಲರಿಗೂ ಹೇಳೋದಿಷ್ಟೇ, ಗುರುವಿಗಿಂತ ದೊಡ್ಡ ದೇವರಿಲ್ಲ. ಇದಕ್ಕೆ ಒಂದು ಚಿಕ್ಕ ಕಥೆ ಇದೆ. ಒಂದು ಸಲ ರಮಣ ಮಹರ್ಷಿಗಳ ಹತ್ರ ಒಬ್ಬರು ಕೇಳಿದ್ರಂತೆ, ಅವರ ಶಿಷ್ಯರು, ಸ್ವಾಮಿ ನಮಗೆ ನೀವು ಗುರುಗಳು, ನೀವು ಮತ್ತು ದೇವರು ಒಟ್ಟಿಗೆ ಪ್ರತ್ಯಕ್ಷ ಆದರೆ ನಾನೇನು ಮಾಡಬೇಕು ಅಂತ. ಆಗ ಅವರು ಗುರುಗಳು ಹೇಳಿದ್ರಂತೆ, ನೀನು ಗುರುಗಳಿಗೆ ಮೊದಲು ನಮಸ್ಕಾರ ಮಾಡಬೇಕು. ಇದು ಮತ್ತೆ ಪ್ರಶ್ನೆ ಆಯಿತು, ದೇವರೊತ್ತಿಗೆ ಗುರುಗಳು ಇರುವಾಗ ದೇವರಿಗೆ ಮೊದಲು ನಮಸ್ಕಾರ ಮಾಡೋದು, ಗುರುಗಳಿಗೆ ದೇವರಿಗೆ ಮೊದಲು ನಮಸ್ಕಾರ ಮಾಡಬೇಕಲ್ಲ ಗುರುವಿಗೆ ಮಾಡಬೇಕಂತ. ಅಷ್ಟೊತ್ತಿಗೆ ಅವರು ಗುರುಗಳಿಗೆ ಮಾಡಬೇಕು ಅಂತ ಪುನಃ ಪ್ರಶ್ನೆ ಮಾಡಿದೆ, ಗುರುಗಳಿಗೆ ದೇವರು ದೊಡ್ಡದಲ್ಲ ಅಂತ. ಆಗ ಅವರು ಹೇಳಿದ್ರಂತೆ, ನೋಡಪ್ಪ, ದೇವರು ಇದ್ದಾನಂತ ತೋರಿಸುವವ ಗುರು, ದೇವರ ಪ್ರತಿನಿಧಿಯಾಗಿ ಬಂದವ ಗುರು,
ದೇವರೇ ಸೃಷ್ಟಿ ಮಾಡಿದಂಥ ಒಂದು ಅಂಶ ಅದು. ಅದು ನಿನ್ನ ಜೊತೆಯಲ್ಲಿ ಇರ್ತದೆ. ದೇವರು ಆಯಾ ಸಮಯಕ್ಕೆ ನಿಮಗೆ ಅನುಗ್ರಹ ಮಾಡ್ತಾನೆ, ನೋಡ್ತಾನೆ, ಅದಕ್ಕೆ ಬೇಕಾದ್ದನ್ನು ಗುರುವಿನ ಮೂಲಕ ಮಾಡಿಸ್ತಾನೆ. ಆಗಿರುವಾಗ ನಿಮಗೆ ಗುರುವಿಗೆ ಮೊದಲು ನಮಸ್ಕಾರ ಮಾಡಬೇಕು. ಹಾಗೆ ನನ್ನ ಜೀವನದಲ್ಲಿ ನಾನು ಎಲ್ಲ ನನ್ನ ಸರ್ವಸ್ವವನ್ನು ಗುರುಗಳು ಏನು ಮಾಡಿದ್ದಾರೆ, ಆವತ್ತಿನಿಂದ ಏನು ನಮ್ಮ ಕಿವಿಯಲ್ಲಿ ಹೇಳಿದ್ದಾರೆ ಅದನ್ನು ಶಿರಸಾವಹಿಸಿ ಇವತ್ತಿನವರೆಗೆ ಪಾಲಿಸಲಿಕ್ಕೆ ಭಾಳಷ್ಟು ಕಷ್ಟಪಟ್ಟು ಪ್ರಯತ್ನ ಮಾಡಿದೆ. ಭಾಳಷ್ಟು ಕಷ್ಟ ಆಗಿದೆ, ಅಷ್ಟು ಸುಲಭ ಇಲ್ಲ. ಗುರುಗಳು ಒಂದು ಮಾತು ಹೇಳಿದರು, ಇನ್ನೊಂದು ಗುರುಗಳು ಒಂದು ಮಾತು ಹೇಳಿದರು, ಯಾವುದೇ ಸಂಪತ್ತಿಗೆ ವ್ಯಾಮೋಹಕ್ಕೆ ಬಲಿಯಾಗಬೇಡ, ಭಕ್ತರ ಹತ್ರ ಸಂಪತ್ತು ಕೇಳಬೇಡ, ಯಾರ ಹತ್ರವೂ ಕೇಳಲಿಕ್ಕೆ ಹೋಗಬೇಡ, ಯಾರ ಸಂಪತ್ತನ್ನು ಆಕರ್ಷಣೆಗೊಳಗಾಗಬೇಡ, ಕನಕ ಕಾಂಚನ ಕೀರ್ತಿ ಮೂರನ್ನು ಬಿಟ್ಟಿರಲಿಕ್ಕೆ ಪ್ರಯತ್ನ ಮಾಡು, ಮೂರು ಹತ್ರ ಬರಲಿಕ್ಕೆ ಬಿಡಬೇಡ ಅಂತ ಒಂದು ಮಾತು ಹೇಳಿದ್ರು. ಕೀರ್ತಿ ಅಂತ ಹೇಳಿದ್ರೆ ಪ್ರಚಾರ. ಅದನ್ನು ನನ್ನ ಜೀವನದಲ್ಲಿ ಭಾಳಷ್ಟು ಪ್ರಯತ್ನ ಮಾಡಿದ್ದೇನೆ. ಅದು ಎಷ್ಟರ ಮಟ್ಟಿಗೆ ಪ್ರಯತ್ನ ಮಾಡಿದೆ ಅಂತ ಅದು ಗುರುಗಳಿಗೆ ನೈವೇದ್ಯವಾಗಿ ಬಿಟ್ಟಿದ್ದೇನೆ. ಆದರೆ ಇವತ್ತಿಗೂ ನನಗೆ ಒಂದೇ ಆಸೆ ಇರುವಂಥದ್ದು, ನಮ್ಮಿಂದ ಸಮಾಜಕ್ಕೆ ಎಷ್ಟು ಸಾಧ್ಯ ಇದೆ ಅಷ್ಟು ಕೆಲಸ ನನ್ನ ಜೀವನದ ಪ್ರತಿಯೊಂದು ನಿಮಿಷ ಕೂಡ ಸೆಕೆಂಡು ಕೂಡ ಅದಕ್ಕೆ ವಿನಿಯೋಗ ಆಗಬೇಕು ಹೊರತು ಇನ್ನು ಯಾವುದೇ ಸಮಾಜದ ಹಾಳು ಮಾಡಲಿಕ್ಕೆ, ಸಮಾಜವನ್ನು ಕೆಟ್ಟದಾಗಿ ನೋಡಲಿಕ್ಕೆ, ಸಮಾಜಕ್ಕೆ ಕೆಟ್ಟದು ಮಾಡಲಿಕ್ಕೆ, ಇನ್ನೊಬ್ಬರನ್ನು ಸಂಪತ್ತನ್ನು ಆಕರ್ಷಿಸಲಿಕ್ಕೆ ಖಂಡಿತ ಶ್ರೀಧಾಮ ಯಾವತ್ತೂ ನನ್ನ ಉಸಿರಿರುವ ತನಕ ಅದಕ್ಕೆ ನಾನು ಅವಕಾಶವೇ ಕೊಡುವುದಿಲ್ಲ. ನಾನೆಲ್ಲ ದೈವತ್ವವನ್ನೇ ನಂಬಿಕೊಂಡು ಬಂದಿದ್ದೇನೆ. ಇವತ್ತು ಗುರುಗಳು ಅಂತ ಪ್ರೀತಿ ಮಾಡುವವರು ಇರ್ಬೋದು, ಅದೇ ಗುರುಗಳನ್ನು ಪ್ರೀತಿ ಮಾಡುವವರು ಮತ್ತು ಏಕವಚನದಲ್ಲಿ ಹೇಳುವವರು ಇರ್ಬೋದು. ಏಕವಚನದಲ್ಲಿ ಹೇಳುವವರು ಇನ್ನಷ್ಟು ಅವಾಚ್ಯ ಶಬ್ದಗಳಿಂದ ಅಪವಾದಗಳನ್ನು ಹೇಳುವವರು ಇರ್ಬೋದು. ಇಂಥ ಧರ್ಮಪೀಠಕ್ಕೆ ಎಷ್ಟೋ ಕಡೆ ಆಗ್ತಾ ಇದೆ, ನಾನು ಗಮನಿಸ್ತಾ ಇದ್ದೇನೆ. ಆದರೆ ಇದನ್ನೆಲ್ಲ ಬಿಟ್ಟು ಶ್ರೀಧಾಮ ಇದೆ. ನಾವು ಯಾರಲ್ಲಿಯೂ ಯಾರಿಗೂ ಕೆಟ್ಟದಾಗಬೇಕು, ಯಾರಿಗೂ ನಮ್ಮಿಂದ ಅನ್ಯಾಯ ಆಗಬಾರ್ದು, ಯಾರಿಗೂ ನಮ್ಮಿಂದ ದೋಷ ಬರಬಾರ್ದು ಅನ್ನುವಂಥ ಪ್ರಕ್ರಿಯೆಯಲ್ಲಿ ಕ್ಷೇತ್ರ ಇವತ್ತಿನವರೆಗೆ ಚಾಚು ಚಪ್ಪದೆ ಅದನ್ನು ಪಾಲಿಸಿಕೊಂಡು ಬಂದಿದೆ. ಅದೇ ನಿಜವಾದಂಥ ಸತ್ಯ. ಆ ಸತ್ಯವನ್ನು ನಂಬಿಕೊಂಡು ಬಂದವರು ನಾವು. ಎಸ್ ತುಂಬ ಅದ್ಭುತವಾದ ಏನು ತನ್ನ ನೆನಪು ಅಥವಾ ಒಂದು ನಡೆದು ಬಂದ ಪಥವನ್ನು ಸ್ವಾಮೀಜಿಗಳು ನಮ್ಮ ಮುಂದೆ ಇರಿಸ್ತಾ ಇದ್ದಾರೆ. ನಾವು ಇವತ್ತು ಮಾಣಿಲ ಕ್ಷೇತ್ರದ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರದ ಸ್ವಾಮೀಜಿಗಳಾಗಿರುವಂಥ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಗಳ ಜೊತೆಗೆ ಮಾತುಕತೆ ನಡೆಸ್ತಾ ಇದ್ದೇವೆ. ಅವರು ಈ ಒಂದು ಏನು ಬಂಟ್ವಾಳ ತಾಲೂಕಿನ ಕಟ್ಟಕಡೆಯ ಒಂದು ಗ್ರಾಮವಾಗಿರೋಂಥ ಈ ಒಂದು ಮಾಣಿಲವನ್ನು, ಈ ಒಂದು ಮಾಣಿಲದಲ್ಲಿ ಬಂದು ನೆಲೆಸಿ ಈ ಗ್ರಾಮವನ್ನು ಯಾವ ರೀತಿಯಾಗಿ ಪರಿವರ್ತನೆ ಮಾಡಿದರು ಅದು ಎರಡು ರೀತಿಯಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸುವಂಥದ್ದು. ಒಂದು ಆಧ್ಯಾತ್ಮಿಕವಾದಂಥ ಒಂದು ಪರಿವರ್ತನೆಯನ್ನು ಈ ಗ್ರಾಮದಲ್ಲಿ ಅವರು ಹುಟ್ಟುಹಾಕಿದ್ದು, ಜೊತೆಗೆ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಈ ಒಂದು ಗ್ರಾಮದಲ್ಲಿ ಅವರು ತಂದಂಥ ಪರಿವರ್ತನೆ, ಈ ವಿಚಾರವಾಗಿ ನಾವು ಅವ್ರ ಜೊತೆಗೆ ಮಾತಾಡ್ತಾ ಇದ್ದೇವೆ. ಅವರು ಮಾತನಾಡುವ ಸಂದರ್ಭದಲ್ಲಿ ಈ ಒಂದು ಗ್ರಾಮದ ಈ ಹಿಂದಿನ ಕಥನ, ಹಳೆಯ ಕಾಲದಲ್ಲಿ ಈ ಗ್ರಾಮ ಅಥವಾ ತಾನು ಈ ಒಂದು ಗ್ರಾಮಕ್ಕೆ ಬರುವಾಗ ಯಾವ ರೀತಿ ಇತ್ತು, ಅದು ಮತ್ತೆ ಬದಲಾವಣೆಯ ಪಥಕ್ಕೆ ಯಾವ ರೀತಿ ಬಂತು ಅನ್ನೋ ಬಗ್ಗೆ ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ. ನಾನು ಈ ಒಂದು ಮಾತುಕತೆಯನ್ನು ಮತ್ತೆ ಮುಂದುವರಿಸುವ ಸಂದರ್ಭದಲ್ಲಿ ಸ್ವಾಮೀಜಿಗಳೇ, ನೀವು ಈಗಾಗಲೇ ಈ ಒಂದು ಗ್ರಾಮ ಪರಿವರ್ತನೆಗೆ ಒಗ್ಗಿಕೊಂಡ ಬಗ್ಗೆ ನೀವು ಹೇಳಿಕೊಂಡ್ರಿ. ಯಾವ ರೀತಿ ಕಷ್ಟ ಅಥವಾ ಪ್ರತಿರೋಧ ಎಲ್ಲ ಇದ್ದು ನೀವು ಅವರೆಲ್ಲರನ್ನು ಕೂಡ ಸಮಚಿತ್ತದಿಂದ ಕರೆದುಕೊಂಡು ಹೋಗಿ, ನಿಮ್ಮ ಜೊತೆಗೆ ಕರೆದುಕೊಂಡು ಹೋಗಿ ನೀವೊಂದು ಬದಲಾವಣೆಯ ಅಥವಾ ಒಂದು ಪರಿವರ್ತನೆಗೆ ಇಲ್ಲಿ ನೀವು ಹರಿಕಾರರಾದಿರಿ. ಈ ಪರಿವರ್ತನೆಯನ್ನು ನೀವು ನೋಡಿಕೊಂಡೇ ಬಂದಿರಿ ಕಳೆದ 25 ವರ್ಷಗಳಲ್ಲಿ. ಇವತ್ತು ನೀವು ಇದೇ ಗ್ರಾಮದಲ್ಲಿ ನಿಂತುಕೊಂಡು ನೋಡುವಾಗ ನಿಮಗೆ ಏನೇನಿಸ್ತಾ ಉಂಟು? ಇದೇ ಗ್ರಾಮದ ಪರಿವರ್ತನೆ ಆದದ್ದಲ್ಲ, ಹಳ್ಳಿಯ ಪ್ರತಿ ಮನೆಯಲ್ಲಿ ಪರಿವರ್ತನೆ ಆಗುವಂಥ ಒಂದು ಸನ್ನಿವೇಶ ಇವತ್ತು ಧರ್ಮಸ್ಥಳದ ಮಂಜುನಾಥನ ಅನುಗ್ರಹದಲ್ಲಿ ಪ್ರೇರಣೆ, ಈ ಗ್ರಾಮದ ಪ್ರೇರಣೆ, ಭಜನೆಯನ್ನು ಭಜನೆಯಿಂದ ಪ್ರೇರೇಪಣೆ ಪರಿವರ್ತನೆ ಮಾಡಲಿಕ್ಕೆ ಒಂದು ಕಾರಣ ಆದರೆ ಅದನ್ನು ಎಲ್ಲ ಹಳ್ಳಿಗೂ, ಎಲ್ಲ ಹಳ್ಳಿಯ ಭಾಗದ ಮೂಲೆ ಮನೆಯಲ್ಲಿ ಆ ಭಜನೆಯ ತಾಳದ ಸದ್ದನ್ನು ಮತ್ತು ಪ್ರತಿ ಭಜನಾ ಮಂದಿರದಲ್ಲಿ ಸಂಸ್ಕಾರಯುತ ಭಜನೆಯ ಶಕ್ತಿಯನ್ನು ಅದಕ್ಕೆ ಮತ್ತಷ್ಟು ಉತ್ತೇಜನ ಪ್ರಚೋದನೆ ನೀಡಿದವರು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರ ಭಜನಾ ಕಮ್ಮಟ. ಅವಿರತವಾಗಿ ನಾನು ಧರ್ಮಸ್ಥಳದ ಭಜನಾ ಕಮ್ಮಟದಲ್ಲಿ 7 ದಿವಸ ಅಲ್ಲಿದ್ದು, ಪ್ರತಿ ವರ್ಷವೂ ಭಜನಾ ಕಮ್ಮಟ ನಡೆಯುವ ಸಂದರ್ಭದಲ್ಲಿ ಅಂದರೆ ಜಿಲ್ಲೆಯ ಅಥವಾ ನಮ್ಮ ಹೊರಗಡೆ ಜಿಲ್ಲೆ ಇರಬಹುದು ಅಥವಾ ಕರಾವಳಿ ಪ್ರಾಂತ್ಯದ ಅಥವಾ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ಧರ್ಮಸ್ಥಳದಲ್ಲಿ ನಡೆಯುವಂಥ ಭಜನಾ ಕಮ್ಮಟ ಅಥವಾ ಭಜನಾ ಶಿಬಿರಕ್ಕೆ ಬರ್ತಾರೆ. ಆ ಭಜನಾ ಶಿಬಿರದಲ್ಲಿ
ಮುಂಚೂಣಿಯಲ್ಲಿ ಇರುವವರು ಯಾರು ಅಂತ ಹೇಳಿದ್ರೆ ಸ್ವಾಮಿಗಳು. ಸ್ವಾಮಿಗಳದ್ದೇ ಒಂದು ತರಬೇತಿ ಅಂತಲೇ ಹೇಳ್ಬೋದು. ಬಹುಮುಖ್ಯವಾಗಿ ಕುಣಿತ ಭಜನೆ ಇರಬಹುದು. ಎಸ್, ಮುಂದುವರಿಸಿ ಸ್ವಾಮಿಗಳು. ಅದರಲ್ಲಿ ಆ 7 ದಿವಸದ ಭಜನಾ ಕಾರ್ಯಕ್ರಮದಲ್ಲಿ ನಾವು ಕಮ್ಮಟದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟವರು ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಮತ್ತು ಮಂಜುನಾಥನ ಸ್ವಾಮಿಯ ಧರ್ಮದೇವತೆಗಳ ಅನುಗ್ರಹದಿಂದ ಹಳ್ಳಿಯ ಮನೆಗೆ ಈ ಭಜನೆ ಮೂಲಕ ಒಂದು ಪರಿಮಾರ್ಜನೆ ಕಂಡುಕೊಳ್ಳಲಿಕ್ಕೆ ಒಂದು ಒಳ್ಳೆಯ ಶಕ್ತಿಯನ್ನು ಕೊಟ್ಟಿತ್ತು. ಮತ್ತು ದೇವಸ್ಥಾನದ ಪುನರುತ್ಥಾನ, ಪ್ರತಿ ಹಳೆ ದೇವಸ್ಥಾನಗಳ ಪುನರುತ್ಥಾನ ಕಾರ್ಯದಲ್ಲಿ ಮಾಣಿಲದಿಂದಲೇ ಪ್ರಾರಂಭ ಆಯಿತು. ಮಾಣಿಲದ ವಿಷ್ಣುಮೂರ್ತಿ ದೇವಸ್ಥಾನದ ಪುನರುತ್ಥಾನದ ಜೊತೆಯಲ್ಲಿ ಪ್ರತಿ ಹಳ್ಳಿಯಲ್ಲಿರತಕ್ಕಂಥ ದೇವಸ್ಥಾನಗಳು, ಪುರಾತನ ದೇವಸ್ಥಾನಗಳು, ಭಜನಾ ಮಂದಿರಗಳು ಪುನರುತ್ಥಾನಗೊಳ್ಳತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೆ ಸಾಧ್ಯ ಆಯಿತು. ಆಗ ನನ್ನ ಹತ್ರ ಆರ್ಥಿಕ ಬಲವು ಏನು ಇರಲಿಲ್ಲ. ಭಜನಾ ಮಂದಿರಕ್ಕೆ ಹೋಗಿ ಅದನ್ನು ಪುನರುತ್ಥಾನ ಮಾಡಬೇಕು ಅಂತ ಸಹಕಾರ ಇಲ್ಲಿಂದ ಪಡೆದು, ಅದು ಮಂಜುನಾಥನ ಪ್ರಸಾದವನ್ನೇ ಪಡೆದು ಹೆಗ್ಡೆಯವರು ಕೊಟ್ಟಂಥ ಏನು ಅದರಲ್ಲಿ ಎಷ್ಟೇ ದುಡ್ಡು ಇರಲಿ ಅದು ಆ ಕೆಲಸ ಆಗಿಯೇ ಆಗ್ತಾಯಿತ್ತು. ಆ ರೀತಿಯಲ್ಲಿ ಅದೊಂದು ನನಗೆ ಒಳ್ಳೆಯ ಪ್ರೇರೇಪಣೆ ಆಯಿತು. ಆಮೇಲೆ ದೇವಸ್ಥಾನ ಭಜನಾ ಮಂದಿರದ ಪುನರುತ್ಥಾನ ಕಾರ್ಯಕ್ರಮ ಕೂಡ ನಮ್ಮ ಗುರುಗಳು ದೀಕ್ಷೆ ಕೊಡುವಾಗ ಹೇಳಿದರು, ಎಲ್ಲಿ ಪುರಾತನ ದೇವಸ್ಥಾನ ಇರ್ತದೋ ಅದನ್ನು ಪುನರುತ್ಥಾನ ಮಾಡಲಿಕ್ಕೆ ಹೋದಲ್ಲಿ ಅದು ಯಶಸ್ವಿಯಾಗಿ ನಡಲಿಕ್ಕೆ ನನ್ನ ಆಶೀರ್ವಾದ ನಿಮಗೆ ಸದಾ ಇದೆ ಅಂತ ಒಂದು ಮಾತು ಹೇಳಿದರು. ಆ ಪ್ರಕಾರ ಇವತ್ತಿಗೂ ಎಲ್ಲೆಲ್ಲಿ ಎಲ್ಲ ನಾವು ಹೋಗ್ತೇವೋ ಆ ಚಟುವಟಿಕೆಯಲ್ಲಿ, ಆ ಕಾರ್ಯಕ್ರಮದಲ್ಲಿ ಭಗವಂತನ ಸೇವಕನಾಗಿ, ಭಕ್ತರ ಸೇವಕನಾಗಿ ನಾನು ಸೇವೆ ಮಾಡಿದ್ದೇನೆ. ನಾನೇನು ಮಾಡಿದ್ದಲ್ಲ, ಏನೋ ಗುರುಗಳ ಅನುಗ್ರಹ ಮತ್ತು ಆ ತಾಯಿಯ ಕಟೀಲು ತಾಯಿಯ ದುರ್ಗಾ ಪರಮೇಶ್ವರ ಅನುಗ್ರಹ, ಮಂಜುನಾಥನ ಅನುಗ್ರಹದಿಂದ ಅದೆಲ್ಲ ಈಗ ನಡೀತಾ ಇದೆ. ಸೊ ನಾನು ಇಂಥ ಸಂದರ್ಭದಲ್ಲಿ ಮತ್ತೆ ನಾನು ನಿಮ್ಮ ಹತ್ರ ಕೇಳುವಂಥದ್ದು ಸ್ವಾಮಿಗಳೇ, ನಿಮ್ಮ ಹತ್ರ ಒಂದಷ್ಟು ಕಲ್ಪನೆಗಳು, ನಾವು ವಿಷನ್ ಅಂತ ಹೇಳ್ತೇವೆ, ಇನ್ನಷ್ಟು ಈ ಸಮಾಜಕ್ಕೆ ಅಥವಾ ನಮ್ಮ ಸಮುದಾಯಗಳಿಗೆ ಅಥವಾ ನಮ್ಮ ಭಕ್ತರಿಗೆ ಮಾಡಬೇಕಾದದ್ದು ಏನೇನು ಮಾಡಬೇಕು ಅಥವಾ ಯಾವ ರೀತಿಯಲ್ಲಿ ನಮ್ಮ ಸಮಾಜ ಮುಂದುವರಿಬೇಕು ಅನ್ನೋ ಬಗ್ಗೆ ನಿಮ್ಮ ಆಲೋಚನೆ ಅಥವಾ ನೀವು ಹೇಳುವಂಥ ಮಾರ್ಗದರ್ಶನ. ಇವತ್ತು ಒಬ್ಬ ಸಂತನ ಜೀವನ ಅನ್ನೋದು, ಸಂತನ ಜೀವನ ಮತ್ತು ಯೋಧನ ಜೀವನಕ್ಕೇನು ವ್ಯತ್ಯಾಸ ಇಲ್ಲ. ಸಂತ ತ್ಯಾಗಮಯಿಯಾಗಿ ತನ್ನ ಜೀವನವನ್ನು ನಡೆಸಿಕೊಳ್ಳಲಿಕ್ಕೆ ನೋಡ್ತಾನೆ ಮತ್ತು ಕಾಲಯೋಚಿತವಾಗಿ ಸಂದರ್ಭಯೋಚಿತವಾಗಿ ಬರತಕ್ಕಂಥ ದುರಿತಗಳು, ದುರಂತಗಳು, ಆಪತ್ತುಗಳನ್ನು ತನ್ನ ಆಧ್ಯಾತ್ಮ ಸಾಧನೆ ಮೂಲಕ ಮತ್ತು ಇನ್ನೊಬ್ಬರಿಗಾಗತಕ್ಕಂಥ ಅನ್ಯಾಯಗಳನ್ನು ಎದುರಿಸಲಿಕ್ಕೆ ಶಕ್ತಿಯನ್ನು ಕೊಡತಕ್ಕಂಥ ಸಾಮರ್ಥ್ಯವನ್ನು ಒಬ್ಬ ಸಂತನಲ್ಲಿ ಇರಬೇಕು. ಈ ಎರಡನೇದಾಗಿ ಯೋಧ ಕೂಡ ಅಷ್ಟೇ, ತನ್ನ ಏನೇನು ಸನ್ನಿವೇಶ ಬರ್ತದೆ ಅದಕ್ಕೆ ಎದುರಾಗಿ ಅದನ್ನು ಏನು ಮಾಡ್ಬೋದು, ಅದನ್ನು ಹೇಗೆ ಅದನ್ನು ನಿಭಾಯಿಸುವಾಗ ಅಲ್ಲಿ ಏನೇ ಅನಾಹುತ ಬಂದರೂ ನಾನು ಅದರಲ್ಲಿ ನನ್ನ ಸರ್ವಸ್ವವನ್ನು ನಾನು ಕಳ್ಕೊಳ್ಳಿಕ್ಕೆ ತಯಾರಿರ್ತೇನೆ ಅಂತ ಹೇಳುವವನು ಕೂಡ ಯೋಧ. ಸಂತನ ಸರ್ವತ್ಯಾಗ ಮಾಡಿ ಬಂದಿರುವವನೇ ಸಂತ. ಆದ್ದರಿಂದ ಆ ರೀತಿಯ ಪರಿಸ್ಥಿತಿ ಬಂದಾಗ ಇನ್ನೂ ಕೂಡ ನಮ್ಮ ದೇಶಕ್ಕೆ ಬಹಳಷ್ಟು ಗಂಡಾಂತರಗಳು, ಬಹಳಷ್ಟು ಸನ್ನಿವೇಶಗಳು ಎದುರಾಗ್ತಾ ಇದೆ. ಅದನ್ನು ನಿಭಾಯಿಸಲಿಕ್ಕೆ, ಅದನ್ನು ಪರಿವರ್ತಿಸಲಿಕ್ಕೆ ಅಂಥ ಧರ್ಮಪೀಠಕ್ಕೆ, ಕ್ಷೇತ್ರಕ್ಕೆ, ಸ್ವಾಮೀಜಿಗಳಿಗೆ, ಯಾರಿಗೂ ಸಂತರಿಗಾಗಲಿ ಅಥವಾ ಯಾವುದೇ ಒಂದು ಬಡ ಮನೆಯ ಕುಟುಂಬ ಸಂಸಾರಕ್ಕಾಗಲಿ ಎಲ್ಲಿಯೂ ಅನ್ಯಾಯ ಆಗದಂತೆ ಅದು ಪ್ರಜಾಮಾನವಾಗಿ ಬೆಳಗಬೇಕು ಅನ್ನೋದೇ ನನ್ನ ಉದ್ದೇಶ. ಆ ಪ್ರಯತ್ನದಲ್ಲಿ ನಾವು ಅವಿರತವಾಗಿ ಆ ಸತ್ಯದ ಹೋರಾಟಕ್ಕೋಸ್ಕರ, ಆ ಧರ್ಮದ ಹೋರಾಟಕ್ಕೋಸ್ಕರ ನಾವು ಯಾವತ್ತೂ ಧೃತಿಗೆಡೋದಿಲ್ಲ. ಯಾವುದೇ ಸನ್ನಿವೇಶದಲ್ಲಿ ನಾವು ಹೇಳುವುದಿಷ್ಟೇ, ಈ ದೇಶಕ್ಕೆ ಒಳ್ಳೆಯದನ್ನು ಮಾಡುವಂಥದ್ದು, ಈ ದೇಶದ ಪ್ರತಿಯೊಂದು ಮನೆಗೆ ಒಳ್ಳೆಯದನ್ನು ಕೊಡುವಂಥದ್ದು, ಪ್ರತಿಯೊಂದು ಜೀವರಾಶಿಯನ್ನು ನಾವು ಪ್ರೀತಿಸುವಂಥದ್ರ ಜೊತೆಯಲ್ಲಿ ಇಡೀ ನಿಸರ್ಗವನ್ನು ಪ್ರೀತಿಸಿ, ನಿಸರ್ಗಕ್ಕೂ ತೊಂದರೆ ಆದಾಗ ನಿಸರ್ಗದಿಂದ ಆಗತಕ್ಕಂಥ ಪ್ರತಿರೋಧವನ್ನು ಎದುರಿಸಲಿಕ್ಕೆ ಬೇಕಾದಂಥ ಶಕ್ತಿಯನ್ನು ಕೊಡತಕ್ಕಂಥ, ಸಾಮರ್ಥ್ಯವನ್ನು ಹೆಚ್ಚಿಸತಕ್ಕಂಥ ಸಾಧನೆಯನ್ನು ಮಾಡುವಂಥದ್ದೇ ನಮ್ಮ ಮುಂದಿನ ದಿವಸದ ಯೋಜನೆಗಳು. ಈಗ ಸ್ವಾಮಿಗಳೇ, ಈ ನಡುವೆ ಭಕ್ತಿ, ಅಧ್ಯಾತ್ಮ ಜೊತೆಗೆ ನಂಬಿಕೆ ಇವೆಲ್ಲದರ ನಡುವೆ ಮೌಢ್ಯ ಅನ್ನೋದು ಕೂಡ ನಮಗೆ ಬರುತ್ತೆ, ಕಾಣುತ್ತೆ, ನಮ್ಮ ವ್ಯವಸ್ಥೆಯಲ್ಲಿ ಇರುತ್ತೆ. ಒಬ್ಬ ಸ್ವಾಮೀಜಿಗಳಾಗಿ ನೀವು ಮೌಢ್ಯ ಅಥವಾ ಮೌಢ್ಯದಿಂದ ಸಮಾಜವನ್ನು ಹೊರಗೆ ತರುವ ನಿಟ್ಟಿನಲ್ಲಿ ಮಾಡಿರುವಂಥ ಪ್ರಯತ್ನಗಳು ಅಥವಾ ನೀವು ಸಮಾಜಕ್ಕೆ ಕೊಡುವಂಥ ಸಂದೇಶ?
ಇಡೀ ಜಗತ್ತಿನ ಸರ್ವಸ್ವವನ್ನು ಪರಿಪಾಲಿಸಿಕೊಂಡು ಬರತಕ್ಕಂಥವನು ಗುರು. ಆ ಗುರುವಿನ ಮೂಲ ಸ್ವರೂಪ ಇರುವುದು ದತ್ತಾತ್ರೇಯ, ಬ್ರಹ್ಮ ವಿಷ್ಣು ಮಹೇಶ್ವರ ದತ್ತಾತ್ರೇಯ ಸ್ವರೂಪದ. ಅದರಲ್ಲಿಯೂ ನನಗೆ ಒಡಿಯೂರು ಕ್ಷೇತ್ರದ ಗುರುದೇವಾನಂದ ಸ್ವಾಮೀಜಿಯವರು ನಮ್ಮ ಅವಧೂತ ಸಂಪ್ರದಾಯದಲ್ಲಿರತಕ್ಕಂಥ ಮಧುಕರಿ ಭಿಕ್ಷೆಯನ್ನು, ಮದಿಕೆ ಭಿಕ್ಷೆಯನ್ನು ಸ್ವೀಕಾರ ಮಾಡತಕ್ಕಂಥ ಒಂದು ದೊಡ್ಡ ಅವಕಾಶವನ್ನು ಆ ದತ್ತಾತ್ರೇಯರ ಭಕ್ತಿಪಂಥದ 24 ತತ್ವ ಇರತಕ್ಕಂಥ ಗ್ರಂಥವನ್ನು ಪ್ರತಿಪಾದಿಸಿಕೊಂಡು ನನ್ನ ಜೀವನದ ಪ್ರತಿಯೊಂದು ಕ್ಷಣಕ್ಕೂ ಶಕ್ತಿ ಕೊಟ್ಟಂಥ ಗುರುದೇವಾನಂದ ಸ್ವಾಮೀಜಿಯವರು, ನಾನು ನನ್ನ ಪೂರ್ವಾಶ್ರಮದಲ್ಲಿ ಈ ಗುರುಪಾರಾಯಣ ದತ್ತಾತ್ರೇಯ ಚರಿತ್ರೆಯನ್ನು ಓದ್ತಾ ಇದ್ದೆ. ಆ ಒಂದು ಸುಯೋಗದಿಂದ ಗುರುದೇವಾನಂದ ಸ್ವಾಮೀಜಿಯವರು ಕೂಡ ನಮ್ಮ ಆಧ್ಯಾತ್ಮ ಸಾಧನೆಗೆ ಬಹಳಷ್ಟು ಪ್ರೀತಿಯನ್ನು ಕೊಟ್ಟದವರು. ನಾನು ಪೂರ್ವಾಶ್ರಮದಲ್ಲಿ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ನಾನು ನಮ್ಮ ಮನೆಗೆ ಹೂ ತೆಕ್ಕೊಳ್ಳಿಕ್ಕೆ ನಾನು ಕಾರ್ಶೀಟಿಗೆ ಹೂವಿನ ಮಾರ್ಕೆಟಿಗೆ ಹೋದಾಗ ಒಬ್ಬರು ಹೇಳಿದರು ನನಗೆ, ಅಲ್ಲಿ ಒಬ್ಬರು ಸಂತರಿದ್ದಾರೆ, ನನಗೆ ಅವ್ರಿಗೆ ಗೊತ್ತಿತ್ತು ನಾನು ಒಬ್ಬ ಆಧ್ಯಾತ್ಮದ ದೊಡ್ಡ ಹುಚ್ಚ ಅಂತ. ಅವರು ಅಂಥ ರೀತಿಯಲ್ಲಿ ನನ್ನನ್ನು ಅವರು ಹೇಳಿದರು, ಅಲ್ಲಿ ಸ್ವಾಮೀಜಿ ಇದ್ದಾರೆ ನೀವು ಹೋಗಿ ಅಂತ. ನಾನು ಆಶ್ರಮ ಸ್ವಾಮೀಜಿಗಳಿದ್ದಲ್ಲಿ ಮೊದಲು ಓಡ್ತೇನೆ. ಹಾಗೆ ಒಂದು ಸಲ ಹೋದಾಗ ನಾನು ಒಡಿಯೂರಿಗೆ ಹೋಗಿದ್ದೆ. ಆಗ ಸ್ವಾಮೀಜಿಯವರು ನಮ್ಮನ್ನು 40-50 ಜನ ಇದ್ದರು. ಊಟದ ವ್ಯವಸ್ಥೆನೇ ಹೇಳಿಲ್ಲ, ಚಿಕ್ಕ ಮಂದಿರದಲ್ಲಿದ್ದರು. ಮತ್ತು ನಾನು ಅಲ್ಲಿ ಹೋಗಿ ಗುರು ಪಾರಾಯಣ ಮಾಡ್ತೆ, ಗುರುಚರಿತ್ರೆ ಓದ್ತಾ ಇದ್ದೆ. ಗುರುಗಳು ಎಲ್ಲ ಜನರು ಹೋದ್ಮೇಲೆ ಅವರು ಬಂದರು, ನನ್ನನ್ನು ಹೀಗೆ ಮಾಡಿ ಕೈ ಸನ್ನೆಯಲ್ಲಿ ಕರೆದ್ರು. ಏನಿಲ್ಲ, ನನ್ನ ಪರಿಚಯ ಇಲ್ಲ, ಮೊದಲ ಪರಿಚಯ. ಕೈ ಸನ್ನೆಯಲ್ಲಿ ಕರೆದು ನೇರ ಅವರು ಕೆಳಗೆ ಹೋದರು. ಅವ್ರ ಹಿಂದೆ ನನಗೆ ಎಲ್ಲಿ ಹೋಗ್ತಾರಂತ ನನಗೆ ಗೊತ್ತಾಗ, ಅವ್ರ ಹಿಂದೆ ನಾನು ಹೋದೆ. ಕಡೆಗೆ ಮನೆಯೊಳಗೆ ಹೋಗುವಾಗಲೇ ಹೇಳ್ತಾರೆ, ಅವ್ರ ಅಮ್ಮನನ್ನು ಕರೆದು, ಅಮ್ಮ ಹಿರೇಗೊಂಜಿ ಬಿನ್ನೇರು ಬೈದಿರು ಅಂತ ಹೇಳಿ. ನಾನು ಹಾಗೆ ಒಳಗೆ ಹೋದೆ. ಅಮ್ಮನ ಅವ್ರು ಹೇಳಿದ್ದು ನನ್ನ ಅಮ್ಮ ಅಂತ ಪರಿಚಯ ಮಾಡಿದ್ರು. ಅವರ ಕಾಲಿಗೆ ಅಡ್ಡ ಬಿದ್ದೆ. ಅಮ್ಮನನ್ನು ಆಲಿಂಗನ ಮಾಡಿದ್ದೆ ಆ ದಿವಸ. ಅವರ ಅಮ್ಮನನ್ನು ಆಲಿಂಗನ ಮಾಡಿದೆ. ಆಮೇಲೆ ಅಮ್ಮ ಹೇಳಿದರು, ನಮಗಿಬ್ಬರಿಗೂ ಅನ್ನ ಬಡಿಸಿದ್ರು. ಆಧ್ಯಾತ್ಮದ ಅನ್ನ ನಾನು ಒಡಿಯೂರಿನಿಂದ ಪಡೆದಿದ್ದೇನೆ. ಆದರೆ ನನಗೆ ಎಲ್ಲೆಲ್ಲಿ ಏನೇನು ಆಗಬೇಕು ಅದು ಗುರುಗಳು ಮೊದಲೇ ಹೇಳಿದ್ದಾರೆ. ಗುರು ದತ್ತಾತ್ರೇಯರ ಅನುಗ್ರಹದ ಜೊತೆಗೆ ಒಬ್ಬ ಸಂತನ ನಿಮಗೆ ನೆರಳಿಸೋದು ನಿನ್ನ ಜೊತೆಯಲ್ಲಿ ಇರ್ತದೆ ಅಂತ ಒಂದು ಮಾತನ್ನು ಗುರು ದೀಕ್ಷೆ ಕೊಡುವಾಗ ಹೇಳಿದ್ದು. ನಾನು ಇದನ್ನು ಗುರುಗಳಲ್ಲಿ ಇವತ್ತಿನವರೆಗೆ ಹೇಳಲಿಲ್ಲ, ಒಡಿಯೂರು ಸ್ವಾಮಿಗಳಲ್ಲಿ ಕೂಡ ಹೇಳಿಲ್ಲ. ಅವರು ಆಶೀರ್ವಾದ ಮಾಡಿದ್ದಾರೆ. ಅದು ನನಗೆ ಸ್ಮರಣೆ ಆಯಿತು. ಇವತ್ತಿಗೂ ನಾವು ಒಡಿಯೂರು ಮತ್ತು ಶ್ರೀಧಾಮ ಅನ್ನೋದು ಭಾಳ ಒಂದು ಹೊಂದಾಣಿಕೆಯಲ್ಲಿದ್ದೇವೆ. ನಮ್ಮ ಇಬ್ಬರ ದೃಷ್ಟಿ ಒಂದೇ. ಅವರು ಬೇರೆ ನಾವು ಬೇರೆ ಅಂತ ಯಾವತ್ತೂ ನಾವು ಭಾವಿಸ್ಲಿಲ್ಲ. ಅವರು ಭಾವಿಸ್ಲಿಲ್ಲ, ನಾವು ಭಾವಿಸ್ಲಿಲ್ಲ. ಅಲ್ಲಿಯ ಭಕ್ತರಾದರೂ ಅಷ್ಟೇ. ಈಗ ಅದೇ ನಾನು ಮತ್ತೆ ಯಾಕಂದರೆ ಇದು ಸಮಾಜಕ್ಕೆ ಭಾಳ ಮುಖ್ಯವಾದ ನಾನು ಗಮನಿಸಿದ್ದೇನೆ. ಒಬ್ಬ ಸಂತರು ಹತ್ತಿರರೋಡು ಭಾಳಷ್ಟು ಒಟ್ಟಿಗೆ ಇದ್ದು ಸಮಾಜವನ್ನು ಮುನ್ನಡೆಸಲಿಕ್ಕೆ ಹೋದಾಗ ಮತ್ತಷ್ಟು ಶಕ್ತಿ ವ್ಯಾಪಿಸ್ತದೆ. ಆ ಗುರುತತ್ವ ಇನ್ನಷ್ಟು ಪ್ರಕಾಶಿಸ್ತದೆ, ವಿಕಾಸಗೊಳ್ತದೆ ಅಂತ ಕಂಡಂಥ ಸತ್ಯದ ಮಾತಿದು. ಅದೇ ರೀತಿ ಎಲ್ಲರೂ ಸಂತಶ್ರೇಷ್ಠರು ಸ್ವಾಮೀಜಿಗಳು ಆಗಿದ್ದರೆ ನಮ್ಮ ದೇಶಕ್ಕೇನು ದರಿದ್ರೆ ಇಲ್ಲ. ಈಗ ಸ್ವಾಮೀಜಿಗಳೇ ಅದೇ ನಾನು ಮತ್ತೆ ಅದು ಮೌಢ್ಯದ ವಿಚಾರಕ್ಕೆ ಬರುವಂಥದ್ದು. ನಮ್ಮಲ್ಲಿ ಇವತ್ತಿಗೆ ಕೂಡ ಸ್ವಲ್ಪ ಗ್ರಾಮೀಣ ಭಾಗದಲ್ಲೂ ಅಥವಾ ಪೇಟೆ ಪಟ್ಟಣಗಳಲ್ಲೂ ಕೂಡ ಸ್ವಲ್ಪ ಭಕ್ತಿ ಆಧ್ಯಾತ್ಮಕ್ಕಿಂತಲೂ ಆಚೆ ಕೆಲವು ಮೌಢ್ಯಗಳು ಆಚರಣೆಯಲ್ಲಿ ಇರುವಂಥದ್ದು ಅಥವಾ ವಾಮಾಚಾರಗಳು ಇಂಥದ್ದು ಅದನ್ನು ನೀವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ಅಂತ? ಇವತ್ತು ನಾವೆಲ್ಲ ಗಮನಿಸ್ಬೋದು, ಧಾರ್ಮಿಕತೆಯಲ್ಲಿ ಮತ್ತು ರಾಜಕೀಯದಲ್ಲಿ ಈ ದೇಶದಲ್ಲಿ ಆಗುವಷ್ಟು ಅನ್ಯಾಯಗಳು, ಅಧರ್ಮಗಳು ಬೇರೆ ಯಾವ ಕ್ಷೇತ್ರದಲ್ಲಿ ಆಗೋದಿಲ್ಲ. ಇದನ್ನು ನಾನು ನೇರವಾಗಿ ಹೇಳ್ತೇನೆ. ಧಾರ್ಮಿಕ ಕ್ಷೇತ್ರದಲ್ಲಿ ಹೇಗೆ ಅಂತ ಹೇಳಿದರೆ ನಮ್ಗೆ ಗೊತ್ತಿರ್ಬೋದು, ಇವತ್ತು ಎಷ್ಟೋ ಜನ ಜ್ಯೋತಿಷ ಪ್ರಶ್ನೆಗೆ ಅಂತ ಹೋಗ್ತಾರೆ. ಜ್ಯೋತಿಷ ಪ್ರಶ್ನೆಯಲ್ಲಿ ಹೋಗ್ತಾರೆ, ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ತಾರೆ, ಪರಿಹಾರ ಮಾಡ್ತಾರೆ, ಎಲ್ಲವನ್ನ ಮಾಡ್ತಾರೆ, ಮತ್ತೆ ಆ ಚಕ್ರವ್ಯೂಹದಲ್ಲಿ ಮುಳುಗಿರ್ತಾರೆ. ನಾನು ಹೇಳೋದು ಜ್ಯೋತಿಷ ಅನ್ನೋದು ಭಾಳಷ್ಟು ಅರ್ಥಪೂರ್ಣ. ಜ್ಯೋತಿಷದ ಮಹತ್ವ ಭಾಳಷ್ಟು ಇದೆ. ಯಾರು ಅದನ್ನು ಪಾರಂಪರಿಕವಾಗಿ ನಡೆಸ್ಕೊಂಡು ಬರ್ತಾರೋ, ಅದನ್ನು ಅಷ್ಟು ಅಧ್ಯಯನ ಮಾಡ್ತಿರೋ, ಅದರ ಜೊತೆಯಲ್ಲಿ ವೇದಗಳನ್ನು ಸಂಸ್ಕೃತಗಳನ್ನು ಅಧ್ಯಯನ ಮಾಡಿಕೊಂಡು ಆ ಶ್ಲೋಕದ ಒಂದೊಂದು ಅಕ್ಷರದ ಅರ್ಥಗಳನ್ನು ಕೂಡ ಅರ್ಥವಿಸಿಕೊಂಡು ಜ್ಯೋತಿಷ ಶಾಸ್ತ್ರ ಬೆಳಿಬೇಕು. ಅಂಥ ಒಂದು ಸಾಧಕರನ್ನು ಇಟ್ಕೊಂಡು ಒಂದೇ ನಿರ್ಧಾರದ ಜೊತೆಗೆ ಅದೇ ನಂಬಿಕೆಯ ಆಧಾರದಲ್ಲಿ ಆ ನಂಬಿಕೆಯನ್ನೇ ಪಡ್ಕೊಂಡು
ಬೇರು ಏನೂ ಅಲ್ವಂಥ ರೀತಿಯಲ್ಲಿ ಅದನ್ನು ಅನುಕರಣೆ ಮಾಡುವವರು ಇರುವಂಥ ಭಕ್ತರ ಅವಶ್ಯಕತೆ ಇವತ್ತಿನ ಸಮಾಜ. ಇವತ್ತು ಬೇರೆ ಬೇರೆ ರೀತಿಯ ವೈಪರೀತ್ಯಗಳು ಇವತ್ತು ಸಮಾಜದಲ್ಲಿ ಆಗಲಿಕ್ಕೆ ಕಾರಣ ಅಂಧಶ್ರದ್ಧೆಗಳು, ಅಜ್ಞಾನಗಳು, ವಿಚಲಿತವಾದಂಥ ಮನೋಭಾವಗಳು, ವಿಕಾರತೆಯ ಪರಿವರ್ತನೆಗಳು. ಕೆಲವು ನೀವು ಹೇಳಿದಾಗೆ ಅಂಧಶ್ರದ್ಧೆಯ ಭಕ್ತರಿರುವಾಗ ನೀವು ಹೇಳಿದಾಗೆ ಒಂದಷ್ಟು ಜನ ಈ ಭಕ್ತರ ಏನು ಒಂದು ದುರ್ಬಲ ಮನಸ್ಸನ್ನು ದುರುಪಯೋಗಪಡಿಸುವಂಥ ನಿಟ್ಟಿನಲ್ಲಿ ಕೂಡ ಕೆಲವು ನೀವು ಹೇಳಿದಾಗೆ ಆಧುನಿಕ ಕಾಲದ ಸ್ವಾಮೀಜಿಗಳು ಮಾಡುವಂಥದ್ದನ್ನೆಲ್ಲ ನಾವು ನೋಡ್ತೇವೆ. ಸೊ ಇಂಥ ಸಂದರ್ಭದಲ್ಲಿ ನೀವು ಯಾವ ರೀತಿಯ ಒಂದು ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತೀರಿ? ಒಂದು ಮಗು ತಾಯಿಯ ಗರ್ಭಧಾರಣೆ ಆದಮೇಲೆ ಆ ಗರ್ಭಧಾರಣೆ ಆದಂಥ 9 ತಿಂಗಳು ಅದು ಬೆಳೀತದೆ. ಬೆಳೆಯುವಾಗ ಅದಕ್ಕೆ ಸಂಸ್ಕಾರ ಕೊಡುವ ಕಾರ್ಯಕ್ರಮ ಅಂತ ಇರ್ತದೆ. ಅದು ತಾಯಿ ಮಾಡಬೇಕು, ಅದು ಬೇರೆ ಯಾರಿಂದಲೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರ್ಯಕ್ರಮ ಏನಂತ ಹೇಳಿದರೆ, ಒಂದು ತಾಯಿ ಗರ್ಭದಲ್ಲಿರುವಾಗ ಆ ಮಗುವಿಗೆ ತಾಯಿ ಒಳ್ಳೆಯ ದೃಶ್ಯಗಳನ್ನು ಆಲಿಸಬೇಕು, ತಾಯಿ ಸಾತ್ವಿಕ ಆಹಾರವನ್ನು ಸೇವನೆ ಮಾಡಬೇಕು, ತಾಯಿ ಒಳ್ಳೆಯ ಮನೋಧರ್ಮದಲ್ಲಿ ಮಾತಾಡಬೇಕು, ತಾಯಿ ಒಳ್ಳೆಯ ತರಂಗಗಳನ್ನು ಆಲಿಸಬೇಕು, ತಾಯಿ ಎಲ್ಲರಿಗೆ ಸದ್ಬೋಧನೆ ಮಾಡಿಕೊಂಡು ಎಲ್ಲರ ಪ್ರೀತಿಯನ್ನು ಆದರ್ಶವನ್ನು ಸಮಾಜದಲ್ಲಿ ಅವಳು ಅವಗಣನೆಗೆ ತರುವಂತಾಗಬೇಕು. ಎಲ್ಲರ ಆಶೀರ್ವಾದ ಪೂರ್ವಕವಾಗಿ ದೇವತಾ ಅನುಗ್ರಹವನ್ನು ಪಡೀಲಿಕ್ಕೆ ಪ್ರಬುದ್ಧಳಾಗಿರಬೇಕು. ಆ ಸಂಸ್ಕಾರಗಳು ಆ ಗರ್ಭದಲ್ಲಿ ಬೆಳವಣಿಗೆ ಆಗುವಂಥ ಮಗುವಿಗೆ ಕೊಡತಕ್ಕಂಥ ಮೊದಲ ತಾಯಿ ಮಾತ್ರ ಅಲ್ಲ, ಅವಳು ಗುರು ಸಮೇತ. ಅದು ಇವತ್ತು ಆಗುವಂಥದ್ದು ಕೊರತೆ ಇದೆ. ಅದೇ ರೀತಿ ಇಂಥ ಮೌಢ್ಯಗಳು ದೂರ ಆಗಬೇಕು ಅಂತ ಇದ್ದರೆ ಏಕಾಗ್ರತೆ, ಏಕನಿಷ್ಠೆ, ತತ್ವಾಧಾರಿತ ಬದ್ಧತೆಯ ಜೀವನ ಪದ್ಧತಿಯ ಆಚರಣೆಗಳು ಇವತ್ತಿನ ಅವಶ್ಯಕತೆಗೆ ಅನುಗುಣವಾಗಿ ಅದು ಬೆಳಿಬೇಕಾಗಿದೆ. ಆ ಬೆಳವಣಿಗೆ ಮಾಡಬೇಕು ಅಂತ ಇದ್ದರೆ ಅದು ತಾಯಿಯಿಂದ ಪ್ರಾರಂಭ ಆಗಬೇಕು, ಗುರುಗಳಿಂದ ಪ್ರಾರಂಭ ಆಗಬೇಕು, ಪರಿಸರದಿಂದ ಪ್ರಾರಂಭ ಆಗಬೇಕು, ನಿಸರ್ಗದಿಂದ ಪ್ರಾರಂಭ ಆಗಬೇಕು. ನಿಸರ್ಗದಲ್ಲಿರುವ ಶಕ್ತಿಯ ಪುನಶ್ಚೇತನದ ಅವಲೋಕನವನ್ನು ಮಾಡತಕ್ಕಂಥ ಜ್ಞಾನ ಸಿಂಚನವನ್ನು ಗುರುವಿನಿಂದ ಪಡೆಯಬೇಕು. ವೀಕ್ಷಕರೇ, ಅದ್ಭುತವಾದಂಥ ಒಂದು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಶ್ರೀ ಮಾನಿಲ ಕ್ಷೇತ್ರದ ಸ್ವಾಮೀಜಿಗಳಾಗಿರುವಂಥ ಶ್ರೀ ಮೌನದಾಸ ಪರಮಹಂಸ ಸ್ವಾಮೀಜಿಗಳು ನಮ್ಮ ಜೊತೆಗೆ ಮಾತಾಡಿದ್ದಾರೆ. ನಾನು ಈ ಮಾತುಕತೆ ಸಂದರ್ಭದಲ್ಲಿ ಇನ್ನೂ ಒಂದೆರಡು ವಿಚಾರಗಳನ್ನು ಅವ್ರ ಜೊತೆಗೆ ಮಾತಾಡಬೇಕಾಗಿದೆ. ಒಂದು ಸಣ್ಣ ವಿರಾಮ ತೆಗೆದುಕೊಳ್ತೇನೆ. ವಿರಾಮದ ನಂತರ ಮತ್ತೆ ಈ ಒಂದು ಮಾತುಕತೆಯನ್ನು ಮುಂದುವರಿಸ್ತೇನೆ. ಅದೇ ಮಾಣಿಲದ ಶ್ರೀ ಕ್ಷೇತ್ರ ಮಾಣಿಲದ ಸ್ವಾಮೀಜಿಗಳಾಗಿರುವಂಥ ಶ್ರೀ ಮೌನದಾಸ ಪರಮಹಂಸ ಸ್ವಾಮೀಜಿಗಳು ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ. ನಾನು ಮತ್ತೆ ಈ ಒಂದು ಮಾತುಕತೆಯನ್ನು ಮುಂದುವರಿಸುವಾಗ, ಸ್ವಾಮೀಜಿಗಳೇ, ನೀವು ಅನೇಕ ಪರಿವರ್ತನೆಯ ವಿಚಾರಗಳನ್ನು ಜನರ ನಡುವೆ ಇಟ್ಟುಕೊಂಡು ಹೋದವರು. ನನಗೆ ಭಾರಿ ಕುತೂಹಲ ಇರುವಂಥದ್ದು, ನೀವು ಜನರ ಜೊತೆಗೆ ಹೋಗುವಾಗ, ಅಥವಾ ನೀವು ಆಗ ಒಂದು ಮಾತನ್ನು ಕೂಡ ಹೇಳಿದ್ರಿ, ನಾನು ಜನರ ಮನೆಗೆ ಹೋಗಿ ಭಜನೆಯನ್ನೆಲ್ಲ ಆರಂಭಿಸ್ತಾ ಇದ್ದೆ ಅಂತ. ಜನರು ನಿಮ್ಮನ್ನು ತಟ್ಟಿ ಮುಟ್ಟಿ ಮಾತನಾಡುವ ವಿಚಾರದ ಬಗ್ಗೆ ಅಥವಾ ನಿಮಗೇನು ನಿಮ್ಮ ಅಭಿಪ್ರಾಯಗಳು ಏನು ಅಂತ? ನಮ್ಮ ಸಿದ್ಧಾಂತ, ನಮ್ಮ ತತ್ವ, ನಮ್ಮ ಆಧ್ಯಾತ್ಮದ ಧೀಮಂತಿಕೆ ಇರುವಂಥದ್ದು ಅವಧೂತ ಸಂಪ್ರದಾಯ. ಅವಧೂತನಿಗೆ ಯಾವುದೇ ಅಶುದ್ಧ ಆಚಾರ ವಿಚಾರ ಅಸ್ಪೃಶ್ಯ ಅನ್ನುವಂಥ ಮಾತಿಲ್ಲ. ಅವಧೂತನ ಒಳಗಿರುವಂಥದ್ದು ಶುದ್ಧತೆ, ಅದು ನೈಜವಾದಂಥ ಶುದ್ಧ ಆಗಿರಬೇಕು. ಆ ಶುದ್ಧತೆಯ ಪರಿಕಲ್ಪನೆ ಯಾವುದೇ ಅಶುದ್ಧೀಕರಣಗೊಳ್ಳತಕ್ಕಂಥ ಪರಿಸ್ಥಿತಿ ಇದ್ದರೂ ಅವನ ಅವಧೂತನ ಒಳಗಿರತಕ್ಕಂಥ ಶುದ್ಧೀಕರಣಗೊಳಿಸತಕ್ಕಂಥ ಆಧ್ಯಾತ್ಮದ ಶಕ್ತಿಯ ಧೀಮಂತಿಕೆ, ಆ ಹೊರಗಿನ ಅಶುದ್ಧಿಯನ್ನು ಶುದ್ಧಗೊಳಿಸುವಂಥ ಶಕ್ತಿ ಕೂಡ ಇದೆ. ನಿಮಗೆ ಹೇಳಬೇಕು ಅಂತ ಇದ್ದರೆ, ಅವಧೂತ ಸಂಪ್ರದಾಯದಲ್ಲಿ ಕೊನೆಗೆ ನಮ್ಮ ದೇಹವನ್ನು ಆಯ್ಕೆ ಮಾಡುವಂಥದ್ದು ಕೂಡ ಅವಧೂತನಿಗೆ ಗೊತ್ತಿರ್ತದೆ. ಕೆಲವು ದಿವಸ ಅವಧೂತ ಯಾವುದೇ ಆಹಾರ ಸ್ವೀಕರಿಸಲಿಕ್ಕಿಲ್ಲ, ಎಲ್ಲ ಅದು ಶುದ್ಧ ಮಾಡುವಂಥ, ಇಡೀ ದೇಹವನ್ನು ಶುದ್ಧ ಮಾಡುವಂಥ ಪರಿಕಲ್ಪನೆ, ಪರಿಶುದ್ಧತೆ ಇರುವಂಥದ್ದು ಕೊನೆ ಕ್ಷಣದಲ್ಲಿ. ಆ ಆತ್ಮ ಈ ದೇಹವನ್ನು ಬಿಟ್ಟು ಹೋಗತಕ್ಕಂಥ ಸಂದರ್ಭದಲ್ಲಿ ಆ ಆತ್ಮವನ್ನು ಸಮೇತ ಈ ದೇಹದ ಜೊತೆಗೆ ಶುದ್ಧಗೊಳಿಸುವಂಥ ಒಂದು ಶಕ್ತಿ ಅವಧೂತ ಸಂಪ್ರದಾಯದಲ್ಲಿ ಇರುವುದು ಅಂತ ಹೇಳಿದರೆ, ಅದು ಕೆಲವು ದಿವಸ 3 ದಿವಸ, 7 ದಿವಸ, 10 ದಿವಸ, 12 ದಿವಸ ಇಡೀ ದೇಹ ನಿರಾಹಾರವಾಗಿರುತ್ತದೆ. ಯಾವುದೇ ನೀರು ಕೂಡ ಅದಕ್ಕೆ ಸ್ಪರ್ಶ ಆಗುವುದಿಲ್ಲ, ಒಳಗಿನಿಂದಾಗಲಿ ಹೊರಗಿನಿಂದಾಗಲಿ. ಆ ಥರ ಇತ್ತು. ಮತ್ತೆ ಆ ಆತ್ಮವನ್ನು ಪರಂಧಾಮಕ್ಕೆ ಕಳಿಸುವಂಥದ್ದು. ಆ ಪರಿಕಲ್ಪನೆ ಇರತಕ್ಕಂಥ ಅವಧೂತ ಸಂಪ್ರದಾಯದ ಆ ದಿವ್ಯ ಚೇತನಕ್ಕೆ ಅದು ಯಾವುದೂ ಬರುವುದಿಲ್ಲ. ಎಸ್, ಅವಧೂತ ಪರಂಪರೆಯ ಒಂದು ವಿಭಿನ್ನ ನೆಲೆ ಇದು. ಸ್ವಾಮಿಗಳೇ, ಇಂಥ ಸಂದರ್ಭದಲ್ಲಿ ಇವತ್ತಿಗೆ ಕೂಡ ನಮ್ಮ ಸಮಾಜದಲ್ಲಿ ಒಂಚೂರು
ಏನು ಹೇಳ್ತಾರೆ, ನಾವು ಸ್ವಲ್ಪ ಅಂತಸ್ತಿನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ, ಅಥವಾ ಇನ್ನೂ ಕೂಡ ಒಂದು ಸ್ಪೃಶ್ಯ ಅನ್ನುವ ಬಗ್ಗೆ ಧೋರಣೆಗಳು ಇನ್ನೂ ಕೂಡ ಕೆಲವು ಜಾಗಗಳಲ್ಲಿ ನಡ್ಕೊಂಡು ಬರ್ತಾ ಉಂಟು ನಮ್ಮ ಏನು ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ, ಧಾರ್ಮಿಕ ಕ್ಷೇತ್ರಗಳಲ್ಲಿ. ನೀವು ಒಬ್ಬ ಅವಧೂತ ಪರಂಪರೆಯ ಸ್ವಾಮೀಜಿಯಾಗಿ ಇದನ್ನು ಯಾವ ರೀತಿ ನಿಷ್ಕರ್ಷ ಮಾಡ್ತೀರಿ ನೀವು? ನಾನು ಸುರಿಗೆ ತಿಳಿಸಿದ್ದೇನೆ ನಿಮಗೆ, ಕಾಲಯತ ಸ್ಮಯನಮ, ಪರಿವರ್ತನೆ ಮತ್ತು ಪರಿಮಾರ್ಜನೆ ಜಗದ ನಿಯಮ. ಹೌದು, ಪರಿವರ್ತನೆ ಜಗದ ನಿಯಮ. ಅದು ಕಾಲವೇ ಉತ್ತರ. ಅದಕ್ಕೆ ನೀವು ಯಾವ್ಯಾವುದನ್ನ ಜೀವನದಲ್ಲಿ ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡ್ತೀರೋ, ಈಗ ಅಸ್ಪರ್ಶತೆಯ ಬಗ್ಗೆ ನೀವು ತಗೊಂಡ್ರೆ, ಅಸ್ಪರ್ಶತೆ ಬಹಳಷ್ಟು ಹಿಂದಿನಿಂದ ಇದ್ದಂಥದ್ದಾದ್ರೂ ಈಗಿನ ದಿವಸದಲ್ಲಿ ಅದು ಬಹಳಷ್ಟು ಪರಿವರ್ತನೆಗೆ ನಾಂದಿಯಾಗಿದೆ, ಪರಿವರ್ತನೆ ಕಾರಣ ಆಗಿದೆ. ಯಾಕಂತ ಹೇಳಿದ್ರೆ ಅದಕ್ಕೆ ಒಂದು ವಿಜ್ಞಾನ ಯುಗದ ಪ್ರಭಾವ ಸಹ ಇರ್ಬೋದು. ಆದರೆ ವಿಜ್ಞಾನ ಯುಗದ ಪ್ರಭಾವಕ್ಕಿಂತ ಆಧ್ಯಾತ್ಮದ ಪ್ರಭಾವದ ಮತ್ತು ವಿಜ್ಞಾನದ ಸಮ್ಮಿಳಿತದೊಂದಿಗೆ ಅದು ಪರಿವರ್ತನೆ ಆಗ್ತಾ ಇದೆ. ಅದು ಜಗದ ನಿಯಮ. ಇನ್ನೂ ಅದರಲ್ಲಿ ಪರಿವರ್ತನೆ. ನಾನು ಅದೇ ಮತ್ತೆ ಕೇಳುವಂಥದ್ದು, ಇವತ್ತಿಗೆ ಕೂಡ ಸ್ವಲ್ಪ ಆಚರಣೆಯಲ್ಲಿ ತಕ್ಕ ಮಟ್ಟಿಗೆ ಜನ, ಗ್ರಾಮೀಣ ಜನ ಅಥವಾ ಒಂಥರ ನಾವು ಮೇಲ್ವರ್ಗದ ಜನ ಅಲ್ಲ ಅಂತ ಯಾರು ನಮ್ಮನ್ನು ಹೇಳಿಕೊಳ್ತಾರೋ ಅವರಿಗೆ ಇವತ್ತಿಗೆ ಕೂಡ ಎಲ್ಲೋ ಒಂದು ಸಣ್ಣ ಒಂದು ಥಿನ್ ಲೈನ್ ಆಫ್ ದ ಡಿಫರೆನ್ಸ್ ಕಾಣಿಸ್ತದೆ. ಇದಕ್ಕೆ ಒಂದು ಸರಿಯಾದ ಉತ್ತರ ನಾನು ಹೇಳ್ತೇನೆ. ಆ ಕಾಲದಲ್ಲಿ ಭಾಳ ಅಸ್ಪೃಶ್ಯತೆ ಇದ್ದ ಕಾಲದಲ್ಲಿ 102, 108, 110 ವರ್ಷ ಬದುಕಿದ್ವಿ. ಅದರ ನಂತರ ಪರಿವರ್ತನೆಗಳಾಗ್ತಾ ಬಂತು. ಇನ್ನೂ ಕೂಡ ಪರಿವರ್ತನೆ ಆಗಬೇಕಾದಂಥ ಸ್ಥಿತಿಯಲ್ಲಿ ಇರುವಾಗ ಕೆಲವು ಪರಿವರ್ತನೆ ಮಾಡದಂಥ ಪರಿಸ್ಥಿತಿ ಬಂದಂಥ ಕ್ಷಣದಲ್ಲಿ ಇನ್ನೂ ಕೂಡ ಅಂಧಶ್ರದ್ಧೆಗಳು ಈ ಸಮಾಜದಲ್ಲಿ ಇದೆ ಅಂತ ಹೇಳಿದ್ರೆ ನೀವು ಯೋಚನೆ ಮಾಡಿ, ಅಲ್ಲಿಯೇ ಆಯುಷ್ಯದ ಪ್ರಮಾಣ ಸಹ ಕಡಿಮೆ ಆಗ್ತಾ ಇದೆ. ನಮ್ಮಲ್ಲಿರುವ ಅಂಧಶ್ರದ್ಧೆ ನಮ್ಮ ಆಯುಷ್ಯವನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಕಾರಣವಾಗಿದೆ. ಒಟ್ಟು ಸಮಾಜದ ನಾವೆಲ್ಲರದನ್ನು ಒಂದು ಪರಿವರ್ತನೆಗೆ ತೆರೆದುಕೊಳ್ಳಬೇಕಾಗಿದೆ. ಎಲ್ಲ ಸಮಾಜಗಳು, ಎಲ್ಲ ಮಠ ಮಂದಿರಗಳು. ಇದು ಸ್ವಾಮೀಜಿಗಳೇ, ನಾನು ಒಂದು ಮಾತುಕತೆಯನ್ನು ಸಮಾಪನ ಮಾಡುವ ಮೊದಲು ನನಗೆ ಕೆಲವು ಕುತೂಹಲಗಳು ನಿಮ್ಮ ಪೂರ್ವಾಶ್ರಮದ ವಿಚಾರಗಳ ಬಗ್ಗೆ ನೀವು ನಮ್ಮ ವೀಕ್ಷಕರಿಗೆ ಹೇಳಿಕೊಳ್ಳುವಂಥ ಒಂದಷ್ಟು ವಿಚಾರಗಳು, ಘಟನೆಗಳು, ನೆನಪುಗಳು ಏನೇನು ಅಂತ. ನೀವು ಆಗಲೇ ತಿಳಿಸಿದ್ದೀರಿ, ಧಾರ್ಮಿಕತೆಯಲ್ಲಿ ಇವತ್ತು ಕೂಡ ಭಾಳಷ್ಟು ವ್ಯತ್ಯಾಸಗಳು ಇದೆ. ಸ್ವಾಮೀಜಿಗಳಲ್ಲಿ ಕೂಡ ಇದೆ, ಧಾರ್ಮಿಕ ಕ್ಷೇತ್ರದಲ್ಲಿ ಕೂಡ ಇದೆ, ಬೇರೆ ಬೇರೆ ರೀತಿಯ ಪರಿಕಲ್ಪನೆಗಳಿದೆ. ಅದಕ್ಕೆ ಕೂಡ ಒಂದು ಸವಾಲನ್ನು ನಾವು ಮಾಡಿದ್ದೇವೆ. ನಮಗಿಬ್ಬರು ಶಿಷ್ಯಂದಿರಿದ್ದಾರೆ. ಒಂದು ಕೊಂಡೆಯೂರು ಯೋಗಾನಂದ ಸ್ವಾಮೀಜಿಗಳು ಮತ್ತು ಕರಿಂಜಿಯಲ್ಲಿರತಕ್ಕಂಥ ಮುಕ್ತಾನಂದ ಸ್ವಾಮೀಜಿ, ಎರಡೂ ನಮ್ಮ ಶಿಷ್ಯಂದರು. ಅವರೆಲ್ಲ ಆಧ್ಯಾತ್ಮಿಕವಾಗಿ, ಭೌತಿಕವಾಗಿ ಮೊದಲೇ ಬೆಳೆದವರು. ಅವರು ಎಷ್ಟೋ ಜನ್ಮದಲ್ಲಿ ಆ ತತ್ವದಲ್ಲಿ ಬೆಳೆದುಕೊಂಡು ಬಂದಂಥ ಎರಡು ಆತ್ಮಗಳು. ಅದಕ್ಕೆ ಒಂದು ದೀಕ್ಷೆ ಕೊಡುವಂಥ ಸಂಸ್ಕಾರವನ್ನು ನಮ್ಮಿಂದ ನಾವು ಮಾಡಿದ್ದಲ್ಲ, ಆ ಭಗವಂತ ಮಾಡಿಸಿದ್ದಾನೆ, ಗುರುಗಳು ಮಾಡಿಸಿದ್ದಾರೆ. ನನ್ನ ಗುರುಗಳು ಹೇಳಿದ್ದಾರೆ, 12 ವರ್ಷದೊಳಗೆ 2 ಶಿಷ್ಯರನ್ನು ಪಡೆಯುವಂಥ ಒಂದು ಸಾಧನೆ ನಿಂದಾಗ್ತದೆ. ಅದು ಗುರುಗಳ ಅನುಗ್ರಹದಲ್ಲಿ ಆಗಿ ಹೋಗಿದೆ. ಆ 2 ಶಿಷ್ಯಂದರು ಕೂಡ ಅವರವರ ಭಾಗದಲ್ಲಿ ಸಮರ್ಪಕವಾಗಿ ಬೆಳೀತಾ ಇದ್ದಾರೆ. ಆಧ್ಯಾತ್ಮಿಕವಾಗಿ ಇಂಥ ಎಲ್ಲ ಮೇಲು ಕೀಲು ಅಂತಸ್ತು ಇದಕ್ಕೆಲ್ಲ ಉತ್ತರ ಕೊಡುವಂತ ಒಂದು ಪರಿಕಲ್ಪನೆ ಆ ಆಶ್ರಮಗಳಿಂದ ಅಲ್ಲಲ್ಲಿ ಆಗ್ತಾ ಇದೆ. ಇಂಥ ಆಶ್ರಮಗಳು ಇನ್ನಷ್ಟು ಬೆಳೆದಾಗ ಇನ್ನಷ್ಟು ಬೆಳಿಲಿಕ್ಕಿದೆ, ಇನ್ನೂ ಬೆಳೀತದೆ. ಆ ಸಂದರ್ಭದಲ್ಲಿ ಎಲ್ಲವೂ ಸಮರ್ಪಕವಾಗಿ ಅದು ನಡ್ಕೊಂಡು ಎಲ್ಲ ಮಠ ಮಂದಿರಗಳು ಒಂದು ಸಮಾನಾಂತರ ರೇಖೆಯಲ್ಲಿ ಬರುತ್ತೆ ಅನ್ನುವಂಥ ಒಂದು ಕಲ್ಪನೆ ಮತ್ತು ನಿಮ್ಮ ಒಂದು ನಂಬಿಕೆ. ಈಗ ಸ್ವಾಮೀಜಿಗಳೇ, ನಾನು ಕೇಳಬೇಕಾದ ಒಂದು ಕೊನೆಯ ಪ್ರಶ್ನೆ ಬಹುಶಃ, ಈ ಅನೇಕ ನೀವು ಸುಧಾರಣಾ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದ್ರಿ. ನಾವು ಇವತ್ತಿನ ಸನ್ನಿವೇಶ ಪರಿವಾರದಲ್ಲಿ ನೋಡುವಾಗ ಯುವಕರು, ಬಹುಮುಖ್ಯವಾಗಿ ನಮ್ಮ ಯುವಕರು ಅಥವಾ ವಿದ್ಯಾರ್ಥಿಗಳು ಆದಿ ತಪ್ಪುವಂಥದ್ದು ಯಾವ ವಿಚಾರಕ್ಕೆ ಅಂತ ಕೇಳಿದ್ರೆ ಅದು ಗಾಂಜಾ ಅಥವಾ ಇತರ ಮಾದಕ ದ್ರವ್ಯ ವ್ಯಸನಗಳಿಗೆ, ಡ್ರಗ್ಸ್ ಅಂತ ನಾವೇನು ಹೇಳ್ತೇವೆ. ಇದರ ಬಗ್ಗೆ ನೀವು ಅನೇಕ ಕಡೆ ಮಾತಾಡೋದನ್ನು ನಾವು ಕೇಳಿದ್ದೇವೆ. ಒಬ್ಬ ಮಠಾಧೀಶರಾಗಿ, ಒಬ್ಬ ಸ್ವಾಮೀಜಿಗಳಾಗಿ ಸಾಮಾನ್ಯವಾಗಿ ಇಂಥ ಒಂದು ರಿಸ್ಕೆಲ್ಲ ತಗೊಳ್ಳಿಕ್ಕೆ ಹೋಗೋದಿಲ್ಲ. ಕೇವಲ ಭಕ್ತಿ ಪ್ರವಚನಗಳ ನಡುವೆಯೇ ನಮ್ಮ ಸ್ವಾಮೀಜಿಗಳು, ನಮ್ಮ ಮಠಗಳು ನಡ್ಕೊಂಡು ಹೋಗ್ತಾ ಇರ್ತದೆ. ಇಂಥ ಸಂದರ್ಭದಲ್ಲಿ ನೀವು ಈ ಮಾದಕ ವ್ಯಸನದ ಬಗ್ಗೆ ಭಾರಿ ಬಹಿರಂಗವಾಗಿ ನೇರವಾಗಿ ನಿಂತು ಮಾತಾಡ್ತೀರಿ. ನಾವು ಡ್ರಗ್ಸ್ ಮಾಫಿಯಾದ ಬಗ್ಗೆ ಮತ್ತು ಮತಾಂತರದ ಬಗ್ಗೆ, ಇದಕ್ಕೆ ಬೇಕಾದಂಥ
ಸಮರ್ಪಕವಾದಂಥ ಪರಿವರ್ತನೆಯನ್ನು ಕಂಡುಕೊಳ್ಳಲಿಕ್ಕೆ ಎಷ್ಟೋ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ, ಮಾಡಿಕೊಂಡು ಬಂದಿದ್ದೇವೆ. ಎಷ್ಟೋ ಮತಾಂತರ ಆಗುವಂಥ ಮಕ್ಕಳು ಕೂಡ ಪರಿವರ್ತನೆಯಾಗಿ ಇದಕ್ಕೆ ಬಂದಿದ್ದಾರೆ ಅಂತ ಎಷ್ಟೋ ಘಟನೆಗಳಿದೆ. ಅದನ್ನು ನಾವು ಪ್ರಚಾರ ಮಾಡೋದಿಲ್ಲ. ಎರಡನೇದಾಗಿ ಡ್ರಗ್ಸ್ ಮಾಫಿಯಾದ ಈ ಒಂದು ಜಾಲ ಮುಂದಿನ ದಿವಸಗಳಲ್ಲಿ ಈ ದೇಶದಲ್ಲಿ ಕೊರೋನಾದಕ್ಕಿಂತಲೂ ಹೆಚ್ಚಿನ ಪ್ರಾಬಲ್ಯ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಆ ವೈರಸ್ಸನ್ನು ನಾವು ಎದುರಿಸಲಿಕ್ಕೆ ಇಡೀ ದೇಶ ಒಕ್ಕೂರಲಲ್ಲಿ ನಿಲ್ಲಬೇಕಾದಂಥ, ಇಡೀ ದೇಶ ಮಾತ್ರ ಅಲ್ಲ ಇಡೀ ಜಗತ್ತು ಒಕ್ಕೂರಲಲ್ಲಿ ನಿಲ್ಲಬೇಕಾದಂಥ ಪರಿಸ್ಥಿತಿ ಒಂದು ಸಮಯದಲ್ಲಿ ಅದು ಆಗೇ ಆಗ್ತದೆ. ಆ ಸಂದರ್ಭದಲ್ಲಿ ಈ ದೇಶದ ಎಲ್ಲ ಸಂತರು ಎಲ್ಲ ಕಡೆ ಒಟ್ಟಾಗುವಂಥ ಒಂದು ದೊಡ್ಡ ಕ್ರಾಂತಿ ಈ ದೇಶದಲ್ಲಿ ಆಗಲಿಕ್ಕಿದೆ. ಆದ್ದರಿಂದ ಇವತ್ತು ಎಷ್ಟೋ ಮಕ್ಕಳಲ್ಲಿ ಡ್ರಗ್ಸ್ ಮಾಫಿಯಾದ ಜಾಲದಿಂದ ಎಷ್ಟೋ ಮಕ್ಕಳು, ಎಷ್ಟೋ ಸಂಸಾರ ಇವತ್ತು ಬಳಲ್ತಾ ಇದೆ, ಕೊರಗನ್ನು ಪಡ್ತಾ ಇದೆ, ಪಶ್ಚಾತ್ತಾಪವನ್ನು ಪಡ್ತಾ ಇದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಮನೆಯ ಮಕ್ಕಳು ಶಾಲೆ ಕಾಲೇಜಿಗೆ ಹೋಗುವಾಗ ಅವರನ್ನು ಗಮನಿಸಿ, ಅವರ ಚಲನದ ಬಗ್ಗೆ ಗಮನಿಸಿ, ಡ್ರಗ್ಸ್ ಮಾಫಿಯಾದ ಬಗ್ಗೆ ಪ್ರತಿ ಮನೆಯ ತಂದೆ ತಾಯಿಯರು ಪೋಷಣೆ ಮಾಡತಕ್ಕಂಥ ಮಕ್ಕಳು, ವಿದ್ಯಾಸಂಸ್ಥೆಯವರು, ವಿದ್ಯಾರ್ಥಿಗಳನ್ನು ಗಮನವಿಟ್ಟು ನೋಡಬೇಕಾದಂಥ ದಿವಸಗಳು ಭಾಳಷ್ಟು ಹತ್ತಿರದಲ್ಲಿದೆ. ಈ ಡ್ರಗ್ಸ್ ಮಾಫಿಯಾದ ಜಾಲ ಯಾವ ಕಡೆ ವ್ಯಾಪಿಸದಂತೆ ಎಲ್ಲರೂ ಜಾಗರೂಕರಾಗಬೇಕು. ಆ ಬಗ್ಗೆ ಎಲ್ಲರೂ ಅದರ ಬಗ್ಗೆ ಹೋರಾಟ ಮಾಡತಕ್ಕಂಥ ಅವಕಾಶಗಳು, ಅವಶ್ಯಕತೆಗಳು ಇನ್ನೊಂದು ಮುಂದಿನ ದಿವಸದಲ್ಲಿ ಬರಲಿಕ್ಕಿದೆ. ಈ ಡ್ರಗ್ಸ್ ಮಾಫಿಯಾದ ಜಾಲ ಎಲ್ಲರಿಂದ ದೂರ ಆಗಿ ಒಂದು ಪರಿವರ್ತನೆ ಮತ್ತು ಪರಿಮಾರ್ಜನೆಯ ಜೊತೆಯಲ್ಲಿ ಮಾನವೀಯ ಮೌಲ್ಯದ ಜೊತೆಗೆ ಬೆಳಗಲಿಕ್ಕೆ ಎಲ್ಲರಿಗೂ ಶಕ್ತಿ ಕೊಡಲಿ ಅಂತ ಭಗವಂತ ಪ್ರಾರ್ಥಿಸಿಕೊಂಡು ಇವತ್ತು ಏನೆಲ್ಲ ಮಾತಾಡಿದ್ದೇವೆ, ಇದು ನಿಮ್ಮ ನಿತ್ಯ ಜೀವನದಲ್ಲಿ ಬರತಕ್ಕಂಥ, ನಿಮ್ಮ ನಿತ್ಯ ಬದುಕಿನಲ್ಲಿ ನಿಮ್ಮ ಜೀವನದ ಅನುಷ್ಠಾನಕ್ಕೆ ಬರತಕ್ಕಂಥ ಎಲ್ಲ ಚಿಂತನೆಗಳು ಈ ಒಂದು ಕ್ಷೇತ್ರದಲ್ಲಿ ಇದೆ. ಇದನ್ನೆಲ್ಲ ಪಡೀಲಿಕ್ಕೆ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ. ಜಾತಿ, ಮತ, ಪಂಥ, ಪಕ್ಷ ಇದನ್ನೆಲ್ಲ ಬಿಟ್ಟು ನೀವೆಲ್ಲರೂ ಸಂಘಟಿತರಾಗಿ ಕೊರೋನಾ ಮುಂದೆ ಬರತಕ್ಕಂಥ ಇನ್ನು ಬೇರೆ ಬೇರೆ ಸಂದರ್ಭಗಳು 2026 ತನಕ ಬೇರೆ ಬೇರೆ ಸಂಕಷ್ಟಗಳನ್ನು ಈ ದೇಶ ಎದುರಿಸಬೇಕಾದಂಥ, ಜಗತ್ತು ಎದುರಿಸಬೇಕಾದಂಥ ಪರಿಸ್ಥಿತಿಯಲ್ಲಿ ಅದನ್ನೆಲ್ಲ ನಿಭಾಯಿಸಲಿಕ್ಕೆ ನಿಮಗೆ ಆ ಮಾತಾಯಿ ಜ್ಞಾನದ ಶಕ್ತಿಯನ್ನು ಕೊಡಲಿ, ಭವಿಷ್ಯತ್ತಿನಲ್ಲಿ ಶ್ರೇಯೋಭಿವೃದ್ಧಿ ಆಗಲಿ ಅಂತ ಪ್ರಾರ್ಥಿಸಿ ನನ್ನ ಎರಡು ಮಾತುಗಳನ್ನು ಗುರುಚರಣೆಗೆ ಸಮರ್ಪಿಸ್ತಾ ಇದ್ದೇನೆ. ಜೈ ಗುರುದೇವ್ ದತ್ ಅವಧೂತ್ ಚಿಂತನ್. ಶ್ರೀ ಕ್ಷೇತ್ರ ಮಾಣಿಲದ ಸ್ವಾಮೀಜಿಗಳು ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಗಳು ಸುದೀರ್ಘವಾಗಿ ತನ್ನ ಏನು ಈ ಒಂದು ಭಕ್ತಿ ಆಧ್ಯಾತ್ಮದ ಪರಿವರ್ತನೆಯ ಒಂದು ಕಾಲಘಟ್ಟವನ್ನು ಮತ್ತು ಅವರು ನಡೆಸಿದಂಥ ಕಾರ್ಯಕ್ರಮಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಕಥೆಯನ್ನು ನಾನು ಇಲ್ಲಿ ಸಮಾಪನ ಮಾಡ್ತಾಯಿದ್ದೇನೆ. ಕೊನೆಯದಾಗಿ ನಾನು ಎಲ್ಲ ಏನು ವೀಕ್ಷಕರ ಪರವಾಗಿ, V4 ವಾಹಿನಿ ಪರವಾಗಿ ನಾನು ಸ್ವಾಮೀಜಿಗಳಿಗೆ ಪ್ರೀತಿಪೂರ್ವಕ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾಯಿದ್ದೇನೆ. ಸ್ವಾಮೀಜಿಗಳು ನಮಸ್ಕಾರ.